ಹರಿ ಓಂ, ಜೈ ಶ್ರೀರಾಮ್. ಮಾನ್ಯ ರಾಮಭಕ್ತರಾದ ತಮ್ಮೆಲ್ಲರನ್ನು ಒಂದೇ ಮಾತಿನಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಈಶ್ವರನಗರ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಘಟನೆ ಬಲ್ಲಾಡಿ ಮುದ್ರಾಡಿ, ಅರ್ಧನಾರೀಶ್ವರ ಭಜನಾ ಮಂಡಳಿ ಬಲ್ಲಾಡಿ ಮುದ್ರಾಡಿ ಇವರ ಸಂಯುಕ್ತ ಆಶ್ರಯದಲ್ಲಿ ಊರ ಪರವೂರ ಅನೇಕ ಪ್ರಮುಖರ ಸಹಕಾರದಿಂದ ಅಯೋಧ್ಯೆಯಲ್ಲಿ ಮರ್ಯಾದಾ ಪುರುಷೋತ್ತಮ ಶ್ರೀರಾಮನ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆಯ ಪುಣ್ಯ ದಿನ ಇವತ್ತು. ಈ ದಿನ ಭಜನಾ ಕಮ್ಮಟ ನಾವು ಪ್ರಾರಂಭ ಮಾಡಿದ್ದೇವೆ. ತಮ್ಮೆಲ್ಲರ ಸಹಕಾರವನ್ನು ಪುನಃ ಕೋರ್ತಾ ಇದ್ದೇವೆ. ನಾವು ಎಣಿಸಿದಂತೆ ಸರಿಯಾದ ಸಮಯಕ್ಕೆ ಆಗಮಿಸಿರುವ ಎಲ್ಲ ತಂಡದವರಿಗೂ ಪುನಃ ನಾನು ತುಂಬು ಹೃದಯದ ಕೃತಜ್ಞತೆ ಹೇಳುತ್ತಿದ್ದೇನೆ. ಸಮಯ ಪಾಲನೆ ಮಾಡಿರುವ ಎಲ್ಲರಿಗೂ ತುಂಬು ಹೃದಯದ ಕೃತಜ್ಞತೆ. ದಯವಿಟ್ಟು ಭಜನೆ ಆಗುವ ಸಂದರ್ಭದಲ್ಲಿ ಯಾರೂ ದಯವಿಟ್ಟು ವೇದಿಕೆ ಈ ಸರೌಂಡ್ ಒಳಗೆ ಯಾರೂ ಬರಬಾರ್ದು. ಪೂಜೆ ಆದ ಮೇಲೆ ಪ್ರಾರಂಭ ಆಗುತ್ತೆ. ಕಾರ್ಯಕ್ರಮದ ವಿವರ ಈ ಥರ ಇದೆ. ಶ್ರೀರಾಮನಿಗೆ ಪೂಜೆ ಆದ ನಂತರ ವಂದಿಪೇನಾನಿ ಗಣನಾಥದಿಂದ ಶ್ರೀಯುತ ಸೂರಿಮಣ್ ಸದಾಶಿವ ಭಟ್ರು ಇವರು ಪ್ರಾರಂಭ ಮಾಡಲಿಕ್ಕಿದ್ದಾರೆ. ನಂತರ ತಂಡದವರು ತಮ್ಮ ತಮ್ಮ ಕಾಲ್ದೀಪ ಇಟ್ಕೊಂಡು ಸರದಿಯಲ್ಲಿ ತಮ್ಮ ತಮ್ಮ ತಂಡದಲ್ಲಿ ಸೇರಿಕೊಳ್ಬೇಕು. ಒಂದು ತಂಡದಿಂದ ಒಂದು ಭಜನೆಗೆ ಅವಕಾಶ ಕೊಟ್ಟಿದೆ. ಇಬ್ಬರು ಬಂದು ಭಜನೆ ಹೇಳಿ ಮತ್ತು ರಿಪೀಟ್ ಮಾಡಬೇಕಾದ್ರೆ ಬೇಕಾದರೆ 3 ಜನರನ್ನು ಕರ್ಕೊಂಡು ತಾವು ಬರ್ಬೋದು. ಆ ವೇದಿಕೆಯಲ್ಲಿ ಬಂದು ಭಜನೆ ಹೇಳಬೇಕಾಗಿ ಕೇಳಿಕೊಳ್ತೇವೆ. ದಯವಿಟ್ಟು ಸರೌಂಡಿಂಗಿನ ಒಳಗೆ ನಮ್ಮ ಇದರ ಒಳಗೆ ಬೇರೆ ಯಾರೂ ಬರದೆ ಖಾಲಿ ಭಜಕರಿಗೆ ಅವಕಾಶ ಮಾಡಿಕೊಡಬೇಕು. ತಂಡದವರಿಗೆ ಸರಿಯಾದ ಸಮಯಕ್ಕೆ ಪ್ರಾರಂಭ ಮಾಡಲು ನೀವು ಸಹಕರಿಸಿದ್ದೀರಿ. ದಯವಿಟ್ಟು ಎಲ್ಲ ತಂಡದವರು ಎದುರು ಬಂದು ಲೈನ್ ಆಗಬೇಕಾಗಿ ಕೇಳಿಕೊಳ್ತೇವೆ. ಮುದ್ರಾಡಿ ಮಕ್ಕಳ ಭಜನಾ ತಂಡ, ಮುದ್ರಾಡಿ ಮಹಿಳಾ ಭಜನಾ ತಂಡ, ಮುದ್ರಾಡಿ ಪುರುಷರ ಭಜನಾ ತಂಡ, ಕಬ್ಬಿನಾಲೆ ಧರ್ಮಶ್ರೀ ತಂಡ 2 ತಂಡ, ಮುದ್ರಾಡಿ ಅಡ್ಕ ತಂಡ, ಆದಿಶಕ್ತಿ ತಂಡ. ದಯವಿಟ್ಟು ಎಲ್ಲರೂ ಒಳಗೆ ಬರಬೇಕಾಗಿ ಕೇಳಿಕೊಳ್ತೇವೆ. ತಂಡದ ಎಲ್ಲರೂ ಸದಸ್ಯರು ದಯವಿಟ್ಟು ಒಳಗೆ ಬನ್ನಿ. ಉಳಿದವರಿಗೆ ಅವಕಾಶ ಮಾಡಿಕೊಡಿ ಕುಳಿತುಕೊಳ್ಳಿಕ್ಕೆ. ತಂಡದವರೆಲ್ಲ ಒಳಗೆ ಭಾಗವಹಿಸಿ. ಅಗಲೇನು ಲೈನ್ ಅಂತ ಹೊಡೆದು ಅಗಲೇನೆ ಅಲ್ಲ ಲೈನ್ ಅಂತಲೇ ಸುಧೀಂದ್ರ ಸುಧೀ ಕುಲವರಿಯ ದಂಡ ಪುಂಡರಿ ಆಗಮಿಸಿರುವ ಎಲ್ಲ ರಾಮ ಭಕ್ತರ ಅನುಮತಿ ಕೇಳಿಕೊಂಡು ಪೂಜೆ ಪ್ರಾರಂಭ ಮಾಡುತ್ತೇವೆ.
ಪೂಜೆ ಆದ ನಂತರ ಭಜನಾ ಕಮ್ಮಟ ಪ್ರಾರಂಭ ಆಗಲಿಕ್ಕಿದೆ. ರಾಘವೇಂದ್ರ ರಾಘವೇಂದ್ರ ಸುರಧೇನು ಕಲ್ಪತರು ನಮೋ ವ್ರಾತಪತಯೇ ನಮೋ ಗಣಪತಯೇ ನಮಃ ಪ್ರಮದಪತಯೇ ನಮಸ್ತೆ ಅಸ್ತುಲಂಬೋದರಾಯ ಏಕದಂತಾಯ ವಿಘ್ನ ವಿನಾಶಿನೇ ಶಿವಸುತಾಯ ಶ್ರೀ ವರದಮೂರ್ತಯೇ ನಮಃ ಮಹಾಗಣಪತಯೇ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ ವಂದೇ ಹರಂ ವರದ ವಿಠಲನ ಜ್ವಲದೇಹ ಕಾಂತ್ಯ ವಾಮೋರು ಪೀಠಗದಯಾ ನಿಜವಾಮಹಸ್ತಾನಸ್ತಾರುಣೋ ಪರ್ಯುಜಾ ಪರಿರಬ್ಧ ದೇಹಂ ಅರ್ಧನಾರೀಶ್ವರಾಯ ನಮಃ ಬ್ರಹ್ಮವೈದರ್ಕಳ ಶಕ್ತಿದೇವತಾಭ್ಯೋ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ ಶ್ರೀರಾಮ ಜಯ ಜಯ ರಾಮ ರಾಮ ಶ್ರೀರಾಮಚಂದ್ರಾಯ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ. ದೇವರಡ ಮಾತು ಪ್ರಾರ್ಥನೆ ಮಲ್ತೊಂದ ನಮ್ಮ ಮಾತೊಂಜಿ ಸಂಕಲ್ಪ ಮಲ್ತೊಂದ ರಾಮದೇವರನ್ನ ಪ್ರತಿಷ್ಠೆ ಮಲ್ತಿನಾತ ತಾರೀಖು ಲೆಕ್ಕಾಡು 22ನೇ ತಾರೀಕು ಪ್ರತಿಷ್ಠೆ ಮಲ್ತಿನಂತ ದಿನತಾನಿ ಆ ರಾಮಚಂದ್ರ ದೇವರನ್ನ ಪರಿಪೂರ್ಣ ಅನುಗ್ರಹ ಗ್ರಾಮ ರಾಷ್ಟ್ರ ಗಾವುಡು ಪಂಪನ ಉದ್ದೇಶವಾದ ಇನ್ನಿತ ದಿನಟ್ ಭಜನಾ ಕಮ್ಮಟ ಸೇವೆನು ಭಗವಂತಗೆ ಸಮರ್ಪಣೆ ಮಲ್ಪೊಡು ಪಂಪಿನ ಸಂಕಲ್ಪ ಆ ಪ್ರಕಾರವಾದ ಪ್ರಾರಂಭಡು ಜೋಡು ಫಲದೀದು ನಮ್ಮ ಜಾಗಕ್ಕೆ ಸಂಬಂಧಪಟ್ಟಿನ ಮಾತು ಗ್ರಾಮ ದೇವರೇನು ಗ್ರಾಮಾದಿ ದೇವರೇನು ದೈವ ದೇವರೇನು ಗುರು ಹಿರಿಯರೇನು ಪೂರ ಪ್ರಾರ್ಥನೆ ಮಲ್ತೊಂಗ ಎಂಕುಲು ಸಂಕಲ್ಪ ಮಲ್ತಿನ ಮಾತ ಆ ಧರ್ಮಕರ್ಮದ ಕೆಲಸನು ದೇವರೆದುರುಂತದು ನಮ್ಮ ಕೈಟು ಪೊರ್ಲುಡು ಮಲ್ಪಾದು ಕೊರ್ಪುನ ಮುಖಾಂತರವಾದ ಆ ಮಲ್ತಿನೇತ ಸತ್ಫಲ ಗ್ರಾಮ ರಾಷ್ಟ್ರಕ್ಕೆ ಪ್ರಾಪ್ತಿಯಾದ ಮಾತೆರೆನ್ನ ದೇವರು ಎಡ್ಡೆ ಮಲ್ತು ನಡಪಡು ಬಂದು ಆ ರಾಮಚಂದ್ರ ರೂಪಿ ಪರಮಾತ್ಮ ದೇವರಡ ಮನಸೋಭೀಷ್ಟ ಪ್ರಾರ್ಥನೆ ಮಲ್ತು ಇದಂ ಫಲಂ ಮಯಾ ದೇವಾ ಸ್ಥಾಪಿತಂ ವ್ರತಸ್ಥವಃ ತೇನ ಮೇ ಮನಿ ಶ್ರೀರಾಮಚಂದ್ರ ದೇವರ ಪಾದಾರವಿಂದಕ್ಕೆ ಗೋವಿಂದಾಣಿ ಗೋವಿಂದ ಗಂಟೆ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಯೇ.
ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತಮುಖ್ಯಂ ಶ್ರೀರಾಮದೂತಂ ಮನಸಾ ಸ್ಮರಾಮಿ. ಶ್ರೀರಾಮದೂತಂ ವಚಸಾ ಸ್ಮರಾಮಿ. ಜೈ ನಮೋತ್ ಪುಂಡರೀಕವರದ ಪಾಂಡುರಂಗ ಹರಿ ವಿಠ್ಠಲ. ಆದಿಯೊಳು ನಿನ್ನ ಪಾದ ಪೂಜಿಸಿದ ಧರ್ಮರಾಯ, ಆದಿಯೊಳು ನಿನ್ನ ಪಾದ ಪೂಜಿಸಿದ ಧರ್ಮರಾಯ, ಸಾಧಿಸಿದ ರಾಜ್ಯ ಗಣನಾಥ, ಸಾಧಿಸಿದ ರಾಜ್ಯ ಗಣನಾಥ. ಮೊದಲೊಂದೇ ನಿನಗೆ ಗಣನಾಥ, ಮೊದ ಒಂದೇ ನಿನಗೆ ಗಣನಾಥ. ಬಂದ ವಿಘ್ನ ಕಳೆ ಗಣನಾಥ, ಬಂದ ವಿಘ್ನ ಕಳೆ ಗಣನಾಥ. ಮೊದಲೊಂದೇ ನಿನಗೆ ಗಣನಾಥ, ಮೊದಲೊಂದೇ ನಿನಗೆ ಗಣನಾಥ. ಹಿಂದೆ ರಾವಣನು ಮದದಿಂದ ನಿನ್ನ ಪೂಜಿಸದೆ, ಹಿಂದೆ ರಾವಣನು ಮದದಿಂದ ನಿನ್ನ ಪೂಜಿಸದೆ, ಸಂಧನು ರಣದಿ ಗಣನಾಥ, ಸಂಧನು ರಣದಿ ಗಣನಾಥ. ಮೊದಲೊಂದೇ ನಿನಗೆ ಗಣನಾಥ, ಮೊದಲೊಂದೇ ನಿನಗೆ ಗಣನಾಥ. ಮಂಗಳ ಮೂರುತಿ ಗುರುರಂಗ ವಿಠ್ಠಲನ ಪಾದ, ಮಂಗಳ ಮೂರುತಿ ಗುರುರಂಗ ವಿಠ್ಠಲನ ಪಾದ. ಹಿಂಗದೆ ಭಜಿಪೆ ಗಣನಾಥ, ಹಿಂಗದೆ ಭಜಿಪೆ ಗಣನಾಥ. ಮೊದಲೊಂದೇ ನಿನಗೆ ಗಣನಾಥ, ಮೊದಲೊಂದೇ ನಿನಗೆ ಗಣನಾಥ. ಓಂ ಶಿವನಂದನ ಓಂ ಶಿವನಂದನ ಓಂ ಶಿವನಂದನ ಪಾಲಯ ಮಾಂ. ಓಂ ಶಿವನಂದನ ಓಂ ಶಿವನಂದನ ಓಂ ಶಿವನಂದನ ಪಾಲಯ ಮಾಂ. ಓಂ ಗಿರಿಜಾಸುತ ಓಂ ಗಿರಿಜಾಸುತ ಓಂ ಗಿರಿಜಾಸುತ ಪಾಲಯ ಮಾಂ. ಓಂ ಗಿರಿಜಾಸುತ ಓಂ ಗಿರಿಜಾಸುತ ಓಂ ಗಿರಿಜಾಸುತ ಪಾಲಯ ಮಾಂ. ಜೈ ನಮೋತ್ ಪುಂಡಲೀಕವರದ ಪಾಂಡುರಂಗ ಹರಿ ವಿಠ್ಠಲ. ಮುದ್ದು ತಾರೋ ರಂಗ ಎದ್ದು ಬಾರೋ, ಮುದ್ದು ತಾರೋ ರಂಗ ಎದ್ದು ಬಾರೋ. ಅಂದವಾದ ಕರ್ಪೂರದ ಕರಡಿಗೆಯ ಬಾಯೋಳೊಮ್ಮೆ, ಅಂದವಾದ ಕರ್ಪೂರದ ಕರಡಿಗೆಯ ಬಾಯೋಳೊಮ್ಮೆ. ಮುದ್ದು ತಾರೋ ರಂಗ ಎದ್ದು ಬಾರೋ, ಮುದ್ದು ತಾರೋ ರಂಗ ಎದ್ದು ಬಾರೋ. ವಿಷವನುಣಿಸಲು ಬಂದ
ಅಸುರೆ ಪೂತನಿಯ ಕೊಂದೆ ವಿಷವನುಣಿಸಲು ಬಂದ ಅಸುರೆ ಪೂತನಿಯ ಕೊಂದೆ ವಚವಲ್ಲ ಮಗನೇ ನಿನ್ನ ವಿಷವನುಂಡ ಬಾಯೋಳೊಮ್ಮೆ ವಶವಲ್ಲ ಮಗನೇ ನಿನ್ನ ವಿಷವನುಂಡ ಬಾಯೋಳೊಮ್ಮೆ ಮುದುತಾರೋ ರಂಗ ಎದ್ದು ಬಾರೋ ಮುದುತಾರೋ ರಂಗ ಎದ್ದು ಬಾರೋ ಕಡೆವ ಸಮಯದೇ ಬಂದು ಕಡೆವ ಸತಿಯ ಕೈಯ ಪಿಡಿದು ಕಡೆವ ಸಮಯದೇ ಬಂದು ಕಡೆವ ಸತಿಯ ಕೈಯ ಪಿಡಿದು ಕಡೆದ ಬೆಣ್ಣೆ ಮೊಸರನೆಲ್ಲ ಒಡನೆ ಮೆದ್ದ ಬಾಯೋಳೊಮ್ಮೆ ಕಡೆದ ಬೆಣ್ಣೆ ಮೊಸರನೆಲ್ಲ ಒಡನೆ ಮೆದ್ದ ಬಾಯೋಳೊಮ್ಮೆ ಮುದ್ದು ತಾರೋ ರಂಗ ಎದ್ದು ಬಾರೋ ಮುದ್ದು ತಾರೋ ರಂಗ ಎದ್ದು ಬಾರೋ ತೋರೆವೆಯೋ ನಾರಸಿಂಹ ವರದ ಪುರಂದರ ವಿಠಲ 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 ಹರಿವಿ ಹಾಲನೆಲ್ಲ ಕುಡಿದ ನೊರೆ ಹಾಲ ಬಾಯೋಳೊಮ್ಮೆ ಹರಿವಿ ಹಾಲನೆಲ್ಲ ಕುಡಿದ ನೊರೆ ಹಾಲ ಬಾಯೋಳೊಮ್ಮೆ ಮುದ್ದು ತಾರೋ ರಂಗ ಎದ್ದು ಬಾರೋ ಮುದ್ದು ತಾರೋ ರಂಗ ಎದ್ದು ಬಾರೋ ಅಂದವಾದ ಕರ್ಪೂರದ ಕರಡಿಗೆಯ ಬಾಯೋಳೊಮ್ಮೆ ಅಂದವಾದ ಕರ್ಪೂರದ ಕರಡಿಗೆಯ ಬಾಯೋಳೊಮ್ಮೆ ಮುದ್ದು ತಾರೋ ರಂಗ ಎದ್ದು ಬಾರೋ ಮುದ್ದು ತಾರೋ ರಂಗ ಎದ್ದು ಬಾರೋ ಇದೇ ರಾಮನಾಮ ಪರಮ ಧ್ಯಾನ ನಾಮ ಇದೇ ರಾಮನಾಮ ಪರಮ ಧ್ಯಾನ ನಾಮ ಪರಮಾತ್ಮ ಧ್ಯಾನ ಈ ನಾಮ ರಾಮ ಪರಮಾತ್ಮ ಧ್ಯಾನ ಈ ನಾಮ ಇದೇ ರಾಮನಾಮ ಪರಮ ಧ್ಯಾನ ನಾಮ ಇದೇ ರಾಮನಾಮ ಪರಮ ಧ್ಯಾನ ನಾಮ ಪರಮಾತ್ಮ ಧ್ಯಾನ ಈ ನಾಮ ರಾಮ ಪರಮಾತ್ಮ ಧ್ಯಾನ ಈ ನಾಮ ಶಿಲೆಯ ಮೆಟ್ಟಿ ವನಿತೆಯ ಗೈದ ಶಿವ ಬಿಲ್ಲ ಮುರಿದ ನಾಮ ಶಿಲೆಯ ಮೆಟ್ಟಿ ವನಿತೆಯ ಗೈದ ಶಿವ ಬಿಲ್ಲ ಮುರಿದ ನಾಮ ಶಕ್ತಿಯುತ ರಾವಣನನ್ನು ಸಂಹರಿಸಿ ಮೆರೆದ ನಾಮ ಶಕ್ತಿಯುತ ರಾವಣನನ್ನು ಸಂಹರಿಸಿ ಮೆರೆದ ನಾಮ ಹರಿಯು ಹರನು ಒಂದೇ ಎಂದು ಸಾರಿ ಸಾರಿ ಹೇಳಿದ ನಾಮ ಹರಿಯು ಹರನು ಒಂದೇ ಎಂದು ಸಾರಿ ಸಾರಿ ಹೇಳಿದ ನಾಮ ಇದೇ ರಾಮನಾಮ ಪರಮ ಧ್ಯಾನ ನಾಮ ಪರಮ ನಾಮ ಪರಮ ಧ್ಯಾನ ನಾಮ ಪರಮಾತ್ಮ ಧ್ಯಾನ ಈ ನಾಮ ರಾಮ ಪರಮಾತ್ಮ ಧ್ಯಾನ ಈ ನಾಮ ಚಂದ್ರಸೇನೆ ನಂಬಿದ ನಾಮ ಜಾಂಬವಂತ ಜಪಿಸಿದ ನಾಮ ಚಂದ್ರಸೇನೆ ನಂಬಿದ ನಾಮ
ಜಾಂಬವಂತ ಜಪಿಸಿದ ನಾಮ ಸುಗ್ರೀವ ಸಾರಿದ ನಾಮ ತಾಯಿ ಶಬರಿ ಹಾಡಿದ ನಾಮ ಸುಗ್ರೀವ ಸಾರಿದ ನಾಮ ತಾಯಿ ಶಬರಿ ಹಾಡಿದ ನಾಮ ಜನನ ಮರಣ ಕಳೆಯುವ ನಾಮ ಜಾಣ್ಮೆ ಹನುಮ ತೋರಿದ ನಾಮ ಜನನ ಮರಣ ಕಳೆಯುವ ನಾಮ ಜಾಣ್ಮೆ ಹನುಮ ತೋರಿದ ನಾಮ ಇದೇ ರಾಮನಾಮ ಪರಮ ಧ್ಯಾನ ನಾಮ ಇದೇ ರಾಮನಾಮ ಪರಮ ಧ್ಯಾನ ನಾಮ ಪರಮಾತ್ಮ ಧ್ಯಾನ ಈ ನಾಮ ರಾಮ ಪರಮಾತ್ಮ ಧ್ಯಾನ ಈ ನಾಮ ಜೈ ನಮೋ ಪುಂಡರೀ ಕವರದ ಪಾಂಡುರಂಗ ಹರಿ ಆದಷ್ಟು ತಾಳ ನಿಲ್ಲಿಸಬೇಡಿ ಯಾರು. ಬಕುತ ಜನ ಕಟ್ಟೆರಡು ಬಿಗಿದು ನದಿ ಸೂಸಿ ಹರಿಯುತ್ತಿರೆ ಕಟ್ಟೆರಡು ಬಿಗಿದು ನದಿ ಸೂಸಿ ಹರಿಯುತ್ತಿರೆ ಕತ್ತಲೆಯಲ್ಲಿ ಹರಿಗೋಲು ಹಾಕಿ ಕಟ್ಟಳೆಯಲ್ಲಿ ಹರಿಗೋಲು ಹಾಕಿ ನೆತ್ತನಾಚ ಪೀಠಕ್ಕೆ ಹೋಗಿ ಬರುವಾಗ ನೆಟ್ಟನಾಚ ಗೀತೆಗೆ ಹೋಗಿ ಬರುವಾಗ ನೆತ್ತನಾಚ ಗೀತೆಗೆ ಹೋಗಿ ಬರುವಾಗ ನೆಟ್ಟನಾಚ ಗೀತೆಗೆ ಹೋಗಿ ಬರುವಾಗ ಆಳು ಮುಂದಲ್ಲದೆ ಅರಸುತ್ತ ಮುಂದೆಯೇ ಹಾಳು ಮುಂದಲ್ಲದೆ ಅರಸುತ್ತ ಮುಂದೆಯೇ ಆಳು ಮುಂದಲ್ಲದೆ ಅರಸುತ್ತ ಮುಂದೆಯೇ ಹಾಳು ಮುಂದಲ್ಲದೆ ಅರಸುತ್ತ ಮುಂದೆಯೇ ನೀನವರ ಹಿಂದೆ ನೀನವರ ಹಿಂದೆ ನೀನವರ ಹಿಂದೆ ನೀನವರ ಹಿಂದೆ ಭಕುತ ಜನ ಮುಂದೆ ನೀನವರ ಹಿಂದೆ ಭಕುತ ಜನ ಮುಂದೆ ನೀನವರ ಹಿಂದೆ ವಿಭೂತಿ ಕೈಕೊಳ್ಳದು ಗಯಾಗದಾದರೆ ಯುಗುತಿ ಕೈಕೊಳ್ಳಲು ಗಯಾಗದ ಆಳೆ ಹೆಗ್ಗಾಳೆ ದುಂದುಪಿ ಬೇರಿ ತಮ್ಮಗೆ ಕಾಳೆ ಹೆಗ್ಗಾಳೆ
ಸಂಭ್ರಮದಿ ಬರುವಾಗ ಸಾಲಾಗಿ ಬಳಿ ಪಿಡಿದು ಸಂಭ್ರಮದಿ ಬರುವಾಗ ಸಾಲಾಗಿ ಬಳಿ ಬಿಡಿದು ಸಂಭ್ರಮದಿ ಬರುವಾಗ ಆಳು ಮುಂದಲ್ಲದೆ ಅರಸುತ್ತ ಮುಂದೆಯೇ ಆಳು ಮುಂದಲ್ಲದೆ ಅರಸುತ್ತ ಮುಂದೆಯೇ ಆಳು ಮುಂದಲ್ಲದೆ ಅರಸುತ್ತ ಮುಂದೆಯೇ ಆಳು ಮುಂದಲ್ಲದೆ ಅರಸುತ್ತ ಮುಂದೆಯೇ ನೀನವರಾಗಿಂದೆ ನೀನವರಾಗಿಂದೆ ನೀನವರ ಹಿಂದೆ ನೀನವರ ಹಿಂದೆ ಭಕ್ತ ಜನ ಮುಂದೆ ನೀನವರಾಗಿಂದೆ ಭಕ್ತ ಜನ ಮುಂದೆ ನೀನವರ ಹಿಂದೆ ಕುಟಿ ಕೈಗೊಳ್ಳದು ಗಯಾಗದಾದರನೆ ಕುಟಿ ಕೈಗೊಳ್ಳದು ಗಯಾಗದಾದರನೆ ಉತ್ಸವದಿ ವಾಹನವು ಬೀದಿಯಲ್ಲಿ ಮೆರೆಯುತ್ತಿರೆ ಉತ್ಸವದಿ ವಾಹನವು ಬೀದಿಯಲ್ಲಿ ಮೆರೆಯುತ್ತಿದೆ ಸಂಗರಿಗೆ ಹರಿದಾಸರೆಲ್ಲ ಸಂಗತಿಗೆ ಹರಿದಾಸರೆಲ್ಲ ಉತ್ಸವದಿ ವಾಹನವು ಬೀದಿಯಲ್ಲಿ ಮೆರೆಯುತ್ತಿರೆ ಉತ್ಸವದಿ ವಾಹನವು ಬೀದಿಯಲ್ಲಿ ಮೆರೆಯುತ್ತಿದೆ ಸಂಗತಿಗೆ ಹರಿದಾಸರೆಲ್ಲ ಸಂಗತಿಗೆ ಹರಿದಾಸರೆಲ್ಲ ನೆಟ್ಟನಾಟ ಗೀತೆಗೆ ಪೋತಿ ಬರುವಾಗ ವತ್ಸಲ ಸಿರಿ ವಿಜಯ ವಿಠಲ ವೆಂಕಟಾಧೀಶ ವತ್ಸಲ ಸಿರಿ ವಿಜಯ ವಿಠಲ ವತ್ಸ ಮುಂದಲ್ಲದೆ ಧೇನುತ ಮುಂದೆಯೇ ವತ್ಸ ಮುಂದಲ್ಲದೆ ಧೇನುತ ವತ್ಸ ಮುಂದಲ್ಲದೆ ಧೇನುತ ಮುಂದೆಯೇ ವತ್ಸ ಮುಂದಲ್ಲದೆ ಧೇನುತ ಮುಂದೆಯೇ ನೀನವರಾಗಿರುವೆ 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 ಭಕ್ತ ಜನ ಮುಂದೆ ನೀನವರ ಹಿಂದೆ ಭಕ್ತ ಜನ ಮುಂದೆ ನೀನವರ ಹಿಂದೆ ಕೊಳ್ಳದು ಗಯಾಗದಾದರನೆ ಜುಗುತಿ ಕೊಳ್ಳದು ಗಯಾಗದಾದರನೆ ಭಕ್ತ ಜನ ಮುಂದೆ ನೀನವರ ಹಿಂದೆ ಭಕ್ತ ಜನ ಮುಂದೆ ನೀನವರ ಹಿಂದೆ ನೀನವರ ಹಿಂದೆ ನೀನವರ ಹಿಂದೆ ನೀನವರ ಹಿಂದೆ ನೀನವರ ಹಿಂದೆ ನೀನವರ ಜೈ ವಿಠಲ್ ಹರಿ ವಿಠಲ್ ಜೈ ವಿಠಲ್ ಹರಿ ವಿಠಲ್ ಜೈ 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 ವಿಠಲ ಜೈ 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 ವಿಠಲ ಹರಿ ವಿಠಲ್ ಜೈ ವಿಠಲ್ ಹರಿ ವಿಠಲ್ ಭಕ್ತ ಜನ ಮುಂದೆ ನೀನವರಾಗಿರುವೆ ಭಕ್ತ ಜನ ಮುಂದೆ ನೀನವರಾಗಿರುವೆ ಜುಗುತಿ ಕೈಗೊಳ್ಳದು ದಯಾಗದಾದರನೆ ಜುಗುತಿ ಕೈಗೊಳ್ಳದು ದಯಾಗದಾದರನೆ ಭಕ್ತ ಜನ ಮುಂದೆ ನೀನವರಾಗಿರುವೆ ಭಕ್ತ ಜನ ನೀನವರಾಗಿರುವೆ 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 ಪ್ರತಿಯೊಂದು ತಂಡಕ್ಕೆ ಒಂದು ಭಜನೆ ಬರುತ್ತೆ. ಅವರ ತಂಡದ ಭಜನೆ ಆದ ಕೂಡಲೇ ತಾವು ನೆಕ್ಸ್ಟ್ ರೌಂಡಿಗೆ ಹೋಗ್ಬೇಕು ಎಲ್ಲರೂ.
ಅಂದರೆ ಬಂದ ಸಭಿಕರಿಗೆ ಎಲ್ಲ ತಂಡದ ಕುಣಿತ ನೋಡಬೇಕು. ಆದ್ದರಿಂದ ತಂಡದ ಭಜನೆ ಆದ ಕೂಡಲೇ ಮುಕ್ತಾಯ ಆಗುವಾಗ ತಮ್ಮ ಸಮೀಪದ ವೃತ್ತಕ್ಕೆ ಹೋಗಿ ನಿಲ್ಲಬೇಕು ಎಲ್ಲರೂ. मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शिरसा नमामि. बुद्धिर्बलं यशोधैर्यं निर्भयत्वमरोगता अजाड्यं वाक्पटुत्वं च हनुमस्मरणात् भवेत्. जय जय हनुमान, जय गुरु, जय जय पवमान. 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 पवन पुत्र हनुमान की जय. आंजनेय बल भीमा भक्तवर अदुष्ट बल धामा.
बोलो श्री रामचंद्र परमात्मा की जय श्री राम ರಾಮ ಕೃಷ್ಣರು ಮನೆಗೆ ಬಂದರು ಬಾಗಿಲ ತೆರೆಯಿರೋ 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 ಬಾಗಿಲ ತೆರೆಯಿರೋ ನಂದ ದೀಪ ಬೆಳಗಿರೋ ಕೃಷ್ಣರು ಮನೆಗೆ ಬಂದರು ಬಾಗಿಲ ತೆರೆಯಿರೋ ಬಾಗಿಲ ತೆರೆಯಿರೋ ನಂದ ದೀಪ ಬೆಳಗಿರೋ ಕಾಮಧೇನು ಬಂದಾಯ್ತು ವರವ ಬೇಡಿರೋ ಕೃಷ್ಣರು ಮನೆಗೆ ಬಂದರು ಬಾಗಿಲ ತೆರೆಯಿರೋ ಬಾಗಿಲ ತೆರೆಯಿರೋ ನಂದ ದೀಪ ಬೆಳಗಿರೋ ಚೀನಿ ಕೋಲು ಚೆಂಡು ಬುಗುರಿ ಭಜನೆ ಮಾಡುತ್ತಾ ಬುಗುರಿ ಭಜನೆ ಮಾಡುತ್ತಾ ಭಜನೆ ಮಾಡುತ್ತಾ ನಂದ ದೀಪ ಬೆಳಗುತ್ತಾ ರಾಮಕೃಷ್ಣರು ಮನೆಗೆ ಬಂದರು ಬಾಗಿಲ ತೆರೆಯಿರೋ ಬಾಗಿಲ ತೆರೆಯಿರೋ ನಂದ
ತಂಡದವರಿಗೆ ಕುಡಿಯೋ ನೀರು ಬೇಕಾದರೆ 2-3 ದಿಕ್ಕಲ್ಲಿಟ್ಟಿದೆ. ಮತ್ತು ಬಂದ ರಾಮ ಭಕ್ತರಲ್ಲಿ ವಿನಂತಿ, ದಯವಿಟ್ಟು ಕುರ್ಚಿಯಲ್ಲಿದ್ದ ಸಣ್ಣ ಮಕ್ಕಳನ್ನ ನೇಮಿಸಿ ಉಳಿದವರಿಗೆ ಕೂತ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ತಮ್ಮ ತಮ್ಮ ಕುರ್ಚಿಯಲ್ಲಿ ಚಿಕ್ಕ ಮಕ್ಕಳನ್ನ ನೇಮಿಸಿ ದಯವಿಟ್ಟು ಉಳಿದ ರಾಮ ಭಕ್ತರಿಗೆ ಅಥವಾ ಹಿರಿಯರಿಗೆ, ಮಾತೆಯರಿಗೆ, ವೃದ್ಧೆಯರಿಗೆ ಯಾರಾದ್ರು ಇದ್ದರೆ ಅವರಿಗೆ ಅವಕಾಶ ಮಾಡಿಕೊಡಬೇಕಾಗಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೇವೆ. ಜೈ ಶ್ರೀರಾಮ್. ಭಜನೆಗೆ ಪ್ರಾರಂಭ ಮಾಡೋಣ. ರಾಮ 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 ರಾಮ. ಭಜನೆಗೆ ಪ್ರಾರಂಭ ಮಾಡೋಣ. ರಾಮ 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 ರಾಮ. ಭಜನೆಗೆ ಪ್ರಾರಂಭ ಮಾಡೋಣ. ರಾಮ 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 ರಾಮ. ಭಜನೆಗೆ ಪ್ರಾರಂಭ ಮಾಡೋಣ.
ಆಗಮಿಸಿರುವ ಸದ್ಭಕ್ತರಲ್ಲಿ ಪುನಃ ವಿನಂತಿ, ದಯವಿಟ್ಟು ಮಾತೆಯರಿಗೆ ವೃದ್ಧರಿಗೆ ಕುತ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡಿ. ಚಿಕ್ಕ ಮಕ್ಕಳನ್ನು ಇನ್ನೊಂದು ಅರ್ಧ ಗಂಟೆ ಕಾರ್ಯಕ್ರಮ ತಮ್ಮ ತೊಡೆ ಮೇಲೆ ಕೂರಿಸಿ ಉಳಿದವರಿಗೆ ಅವಕಾಶ ಮಾಡಿಕೊಡಿ. ರಾಮ ರಾಮ
ಪ್ರಬಂಟ ಬುದ್ಧಿಯುಳ್ಳ ಹನುಮಂತ ಮುದ್ದು ರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ ಅದ್ದಾಗಿ ಹಾರಿದನೇ ಆಕಾಶಕ್ಕೆ ಹದ್ದಾಗಿ ಹಾರಿದನೆ ಆಕಾಶಕ್ಕೆ ಮುದ್ದು ರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ ಮುದ್ದು ರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ ಅದ್ದಾಗಿ ಹಾರಿದನೇ ಆಕಾಶಕ್ಕೆ ಹದ್ದಾಗಿ ಹಾರಿದನೆ ಆಕಾಶಕ್ಕೆ ನಿದ್ದೆಗೈದ ಸಮಯದಲ್ಲೇ ಎದ್ದು ಬಾರೆಂದರೆ ನಿದ್ದೆಗೈದ ಸಮಯದಲ್ಲಿ ಎದ್ದು ಬಾರೆಂದರೆ ಅಲ್ಲಿದ್ದರ ಕಸರನೆಲ್ಲ ಗೆಲಿದಾದನೆ ಅಲ್ಲಿದ್ದರ ಕಸರನೆಲ್ಲ ಗೆಲಿದಾದನೆ ನಿದ್ದೆಗೈದ ಸಮಯದಲ್ಲಿ ಎದ್ದು ಬಾರೆಂದರೆ ನಿದ್ದೆಗೈದ ಸಮಯದಲ್ಲಿ ಎದ್ದು ಬಾರೆಂದರೆ ಅಲ್ಲಿದ್ದರ ಕಸರನೆಲ್ಲ ಗೆಲಿದಾದನೆ ತುರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ ಅದ್ದಾಗಿ ಹಾರಿದನೆ ಆಕಾಶಕ್ಕೆ ಮುದ್ದು ರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ ದಾಗಿ ಹಾರಿದನೆ ಆಕಾಶಕ್ಕೆ ದಾರಿ ದೂರವೆಂದು ದಾರಿಯನ್ನೇ ನಿರ್ಮಿಸಿದ ದಾರಿ ದೂರವೆಂದು ದಾರಿಯನ್ನೇ ನಿರ್ಮಿಸಿದ ಧೀರ ರಾಮನ ಬಂಟ ಹನುಮಂತನೇ ವೀರ ರಾಮರ ಬಂಟ ಹನುಮಂತನೇ ದಾರಿ ದೂರವೆಂದು ದಾರಿಯನ್ನೇ ನಿರ್ಮಿಸಿದ ದಾರಿ ದೂರವೆಂದು ದಾರಿಯನ್ನೇ ನಿರ್ಮಿಸಿದ ಧೀರ ರಾಮನ ಬಂಟ ಹನುಮಂತನೇ ಮುದ್ದು ರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ ಅದ್ದಾಗಿ ಹಾರಿದನೆ ಆಕಾಶಕ್ಕೆ ಮುದ್ದು ರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ ಅದ್ದಾಗಿ ಹಾರಿದನೆ ಆಕಾಶಕ್ಕೆ ಸೀತದೇವಮ್ಮನಿಗೆ ಪ್ರೀತಿಯ ಬಂಟನಾದ ಸೀತದೇವಮ್ಮನ ಪ್ರೀತಿಯ ಬಂಟನಾದ ಮುಖ್ಯ ಪ್ರಾಣ ಹಯವದನ ನಾದೂದನೆ ಮುಖ್ಯ ಪ್ರಾಣ ಹಯವದನ ನಾದೋದನೆ ಸೀತದೇವಮ್ಮನಿಗೆ ಪ್ರೀತಿಯ ಬಂಟನಾದ ಸೀತದೇವಮ್ಮನಿಗೆ ಪ್ರೀತಿಯ ಬಂಟನಾದ ಮುಖ್ಯ ಪ್ರಾಣ ಹಯವದನ ನಾದೋದನೆ ಮುದ್ದು ರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ ಅದ್ದಾಗಿ ಹಾರಿದನೆ ಆಕಾಶಕ್ಕೆ ಮುದ್ದು
ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯಾ ಪ್ರದಾಯಕ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯಾ ಪ್ರದಾಯಕ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯಾ ಪ್ರದಾಯಕ ಶರಣು ಸಿದ್ಧಿ
ಕುಳಿತುಕೊಂಡ ಪ್ರೇಕ್ಷಕರು ದಯವಿಟ್ಟು ತಾಳದೊಂದಿಗೆ ಭಜನೆಯಲ್ಲಿ ಸಹಕರಿಸಬೇಕು. ತಾವು ಭಜನೆಯನ್ನು ಸಹ ಹೇಳ್ಬೋದು. ಪ್ರೇಕ್ಷಕರೆಲ್ಲ ಕೈ ಇದೆ. ಕೆಲವು ಹಿರಿಯರು ತಾಳ ಹಾಕ್ತಾ ಇದ್ದಾರೆ. ತಾವು ಕೈಯಲ್ಲಿ ತಾಳ ಹಾಕಿ ಭಜನೆಯನ್ನು ತಾವು ಪುನರುಚ್ಚರಿಸಬೇಕು. ಗಿಳಿಯು ಪಂಜರದೊಳಿಲ್ಲ ರಾಮ, ಬರಿದೆ ಪಂಜರವಾಯ್ತಲ್ಲ. ಗಿಳಿಯು ಪಂಜರದೊಳಿಲ್ಲ ರಾಮ, ಬರಿದೆ ಪಂಜರವಾಯ್ತಲ್ಲ. ಗಿಳಿಯು ಪಂಜರದೊಳಿಲ್ಲ
ಈ ಭಜನಾ ಕಮ್ಮಟದ ಕೊನೆಯ ಪದ್ಯಕ್ಕೆ ನಾವು ಬರ್ತಾ ಇದ್ದೇವೆ. ಆನಂತರ ಜಯ ಜಯ ಆರತಾಗಿ ಆನಂತರ ಸಾಮೂಹಿಕವಾಗಿ ಎಲ್ಲರೂ ಒಳಗೆ ಬಂದು ಕುಣಿಲಿಕ್ಕಿದೆ. ಭಜನೆಗೆ 2 ಕ್ಯಾಸೆಟ್ ಹಾಗೂ ಚೆಂಡೆಯೊಟ್ಟಿಗೆ ಎಲ್ಲ ರಾಮ ಭಕ್ತರು ಒಳಗೆ ಬಂದು ಕುಣಿಲಿಕ್ಕಿದೆ. ಇದು ಕೊನೆಯ ಪದ್ಯ. ಇದಾದಮೇಲೆ ಮಂಗಳಾರತಿ ಆಗುತ್ತೆ. ಆನಂತರ 2 ಕ್ಯಾಸೆಟ್ ಮತ್ತು ಇದು ಹಾಕ್ತದೆ. ಈ ಭಜನೆ ಆದ ಕೂಡಲೇ ಕ್ಯಾಸೆಟ್ ಭಜನೆ ಪ್ರಾರಂಭ ಮಾಡುತ್ತೆ. ಆನಂತರ ಚೆಂಡೆಯೊಟ್ಟಿಗೆ ಕುಣಿಲಿಕ್ಕಿದೆ. ಅಲ್ಲಿ ನೋಡಲು ರಾಮ ಶ್ರೀರಾಮ, ಇಲ್ಲಿ ನೋಡಲು ರಾಮ. ಅಲ್ಲಿ ನೋಡಲು ರಾಮ ಶ್ರೀರಾಮ, ಇಲ್ಲಿ ನೋಡಲು ರಾಮ. ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ. ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ.
ಈಗ ಮಂಗಳಾರತಿ ಆಗುತ್ತೆ. ಆ ನಂತರ ಎಲ್ಲ ತಂಡದವರು ತಮ್ಮ ತಮ್ಮ ದೀಪ ತಗೊಂಡೋಗಿ ಅಲ್ಲಿ ಇಡಬೇಕು. ಜಯ ಜಯ ಆರತಿ ಆದಮೇಲೆ ಆ ನಂತರ ಕ್ಯಾಸೆಟ್ ಮತ್ತು ಇದಕ್ಕೆ ಅವಕಾಶ ಇದೆ. ಹೊರಗಿನಿರುವ ರಾಮ ಭಕ್ತರು ದಯವಿಟ್ಟು ಮಂಗಳಾರತಿ ಆಗುವಾಗ ಎಲ್ಲರೂ ಎದ್ದು ನಿಂತು ಸಹಕರಿಸಬೇಕು. ದಯವಿಟ್ಟು ತಂಡದ ಮುಕ್ತಸ್ಥರು ಎಲ್ಲರೂ ತಮ್ಮ ತಮ್ಮ ದೀಪ ತಾವು ಮಾತ್ರ ತಂದು ಎದುರಿಡಿ. ಕಾಲ್ದೀಪ ತಮಗೆ ನೀಡಿದ ಕಾಲ್ದೀಪವನ್ನು ತಂಡದ ಮುಖ್ಯಸ್ಥರು ಆವಿನ ಹಾಗೆ ಎದುರು ತಂದಿಡಿ. ನಂತರ ಪೂಜೆ ಪ್ರಾರಂಭ ಆಗುತ್ತೆ. जय जय आरत राम तुम्हारे, जय जय आरत राम तुम्हारे, प्राणनाथ रघुनाथ मुरारे, प्राणनाथ रघुनाथ मुरारे, जय जय आरत राम तुम्हारे, जय जय आरत राम तुम्हारे, शुक नारद मुनि मंगल गावे, 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 भरत शत्रुघ्न चमरडलावे, भरत शत्रुघ्न चमरडलावे, जय जय आरत राम तुम्हारे, जय जय आरत राम तुम्हारे, चक्र ग्रहे कर लक्ष्मण भ्राता, चक्र ग्रहे चर लक्ष्मण भ्राता, चक्र ग्रहे कर लक्ष्मण भ्राता, चक्र ग्रहे चर लक्ष्मण भ्राता, आरत करता है कौशल्य माता, आरत करता है कौशल्य माता, जय जय आरत राम तुम्हारे, जय जय आरत राम तुम्हारे, प्राणनाथ रघुनाथ मुरारे, प्राणनाथ रघुनाथ मुरारे, जय जय आरत राम तुम्हारे, 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 चरण कमल दल रहिए सीता, चरण कमल दल रजिए सीता, चरण कमल दल रहिए सीता, चरण कमल दल रजिए सीता, आरत करता है कौशल्य माता,
करता है कौसल्य माता। जय जय आरत राम तुम्हारे। जय जय आरत राम तुम्हारे। सन्मुख चरणे जय हनुवीरा षण्मुख चरणे जय हनुवीरा। सन्मुख चरणे रये हनुवीरा। षण्मुख चरणे जय हनुवीरा। केवल हरि गुण गाये कबीरा। केवल हरि गुण गाये कबीरा। जय जय आरत राम तुम्हारे। जय जय आरत राम तुम्हारे। प्राणनाथ नाथ मुरारे प्राणनाथ रघु नाथ मुरारे। जय जय आरत राम तुम्हारे। जय जय आरत राम तुम्हारे। नमो पुंडलीक वरद पांडुरंग हरि विठ्ठल। ಚಲಿಸುವ ಜಲದಲ್ಲಿ ಮತ್ಸ್ಯನಿಗೆ ಗಿರಿಯ ಬೆನ್ನಲ್ಲಿ ಪೊತ್ತ ಕೂರ್ಮನಿಗೆ ಧರೆಯನ್ನು ಧರಿಸಿದವರ ಅವತಾರಗೆ ತರಳನ ಕಾಯ್ದ ಶ್ರೀ ನರಸಿಂಹಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. ಭೂಮಿಯ ದಾನವ ಬೆಡಿದಗೆ ಆಮ ಕ್ಷತ್ರಿಯರ ಗೆಲಿದವಗೆ ರಾಮಚಂದಿರನೆಂಬ ದಶರಥ ಸುತನಿಗೆ ಸತ್ಯಭಾಮೆಯ ರಸ ಗೋಪಾಲ ಕೃಷ್ಣಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. ಭಕ್ತಲೆ ನಿಂತಿಗ ಬೌದ್ಧನಿಗೆ ಉತ್ತಮ ಹಯವೇದ ಕಲ್ಕನಿಗೆ ಹತ್ತವತಾರದಿ ಭಕ್ತರ ಸಲಹುವ ಕರ್ತು ಶ್ರೀ ಪುರಂದರ ವಿಠಲನಿಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. ನಿವೃತ್ತಿ ಜ್ಞಾನ ದೇವ ಸೋಪಾನ ಮುಕ್ತ ಬಾಯಿ ಏಕನಾಥ ನಾಮ ದೇವ ತುಕಾರಾಂ. ಜಾಂಭವ ತುಕಾರಾಂ ತುಕಾರಾಂ. ಕಾಯೇನ ವಾಚ ಮನಸೇನ ದ್ರವ್ಯ ಬುದ್ಧ್ಯಾತ್ಮನಾ ವಾ ಪ್ರಕೃತಿ ಸ್ವಭಾವ ಕರೋಮಿ ಯದ್ಯಂ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಅಚ್ಯುತಂ ಕೇಶವಂ ರಾಮನಾರಾಯಣಂ ಕೃಷ್ಣ ದಾಮೋದರಂ ವಾಸುದೇವಂ ಭಜೆ. ಹರೇ ರಾಮ 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 ಹರೆ ಹರೆ ಹರೇ ಕೃಷ್ಣ 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 ಹರೆ ಹರೆ. ಹರೇ ರಾಮ 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 ಹರೆ ಹರೆ ಹರೇ ಕೃಷ್ಣ 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 ಹರೆ ಹರೆ. ಹರೇ ರಾಮ 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 ಹರೆ ಹರೆ ಹರೇ ಕೃಷ್ಣ 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 ಹರೆ ಹರೆ. ಹರೇ ರಾಮ ಜಯ ವಿಠ್ಠಲ್ ಜಯ ವಿಠ್ಠಲ್ ಹರ ವಿಠ್ಠಲ್ ಹರ ವಿಠ್ಠಲ್ ಜಯ ವಿಠ್ಠಲ್ ಜಯ ವಿಠ್ಠಲ್ ಹರ ವಿಠ್ಠಲ್ ಜಯ ವಿಠ್ಠಲ್ ಹರಿ ವಿಠ್ಠಲ್ ಜೈ ವಿಠ್ಠಲ್. ಜಯ ನಮೋ ಪುಂಡಲೀಕ ವರದ ಪಾಂಡುರಂಗ ಹರಿ ವಿಠ್ಠಲ್. ಸೀತಾಕಾಂತ ನಾಮ ಸ್ಮರಣೆ ಜೈ ಜೈ ಶ್ರೀರಾಮ್. ರಾಧಾಕಾಂತ ನಾಮ ಸ್ಮರಣೆ ಜೈ ಜೈ ಗೋಪಾಲ್. ಶಂಖ ಚಕ್ರ ಗದಾ ಪದ್ಮ ಪೀತಾಂಬರಧಾರಿ ಶ್ರೀಹರಿ. ಜಯ ಭಾರತೀಶ ಮಹಾಪ್ರಭು. ಪಾರ್ವತಿ ಪತೆ ಹರ ಹರ ಮಹಾದೇವ. ಮಹಿಷಾಸುರ ಮರ್ದಿನಿ ಜಗದಂಬ. ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ ರಾಮ್ ಗೋವಿಂದ ಗೋವಿಂದ. ಮಂಗಳಂ ಭಗವಾನ್ ವಿಷ್ಣು ಮಂಗಳಂ ಮಧುಸೂದನ
ಮಂಗಲಂ ದೇವಕೀ ಪುತ್ರೋ ಮಂಗಲಂ ಗರುಡಧ್ವಜ ಕೃಷ್ಣಾಯ ವಾಸುದೇವಾಯ ವಾಸುದೇವಾಯ ದೇವಕೀ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ದಯವಿಟ್ಟು ಎಲ್ಲರೂ ಅಂಕಣದ ಒಳಗೆ ಬರ್ಬೋದು. 2 ಕ್ಯಾಸೆಟ್ ಆಗ್ತವೆ. ನಂತರ ಚೆಂಡೆ ಕುಣಿಲಿಕ್ಕಿದೆ. ಹೊರಗಿದ್ದ ಎಲ್ಲ ರಾಮ ಭಕ್ತರು ಒಳಗೆ ಬನ್ನಿ. ದಯವಿಟ್ಟು ಎಲ್ಲರೂ ಒಳಗೆ ಬರ್ಬೋದು. ಎದುರುಗಡೆಯಿಂದ ಒಂದು ಸ್ಟೆಪ್ ಹಾಕ್ತಾರೆ, ಅದೇ ಸ್ಟೆಪ್ ಹಾಕಬೇಕು. ದಯವಿಟ್ಟು ಎಲ್ಲ ಇದು ಭಕ್ತಾದಿಗಳು ದಯವಿಟ್ಟು ಅಂಕಣದ ಒಳಗೆ ಬನ್ನಿ ಎಲ್ಲ. ವಾತಾತ್ಮಜಂ ವಾನರಯೂಥಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾತ್ ಭವೇತ್. जय जय हनुमान जय गुरु जय जय हनुमान 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 पवन पुत्र हनुमान की जय. ಆಂಜನೇಯ ಬಲ ಭೀಮ ಭಕ್ತವರ ಅಮೃತ ಬಲಧಾಮ ಹನುಮಂತ ಯಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ. जय जय हनुमान जय गुरु जय जय हनुमान जय जय हनुमान जय गुरु जय जय हनुमान पवन पुत्र हनुमान की जय. ಆಂಜನೇಯ ಬಲ ಭೀಮ ಭಕ್ತವರ ಅಮೃತ ಬಲಧಾಮ ಹನುಮಂತ ಯಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ. जय जय हनुमान जय गुरु जय जय हनुमान जय जय हनुमान जय गुरु जय जय हनुमान पवन पुत्र हनुमान की जय. जय हनुमान जय हनुमान ಬುದ್ಧಿರ್ಬಲ ಧೈರ್ಯಗಳ ಕರುಣಿಸೋ. जय जय हनुमान जय गुरु जय जय हनुमान ನಿರ್ಭಯತ್ವ ಆರೋಗ್ಯ ಕರುಣಿಸೋ. जय जय हनुमान जय गुरु जय जय हनुमान ವಾಕ್ಪಟುತ್ವ ಹರಿಸ್ಮರಣೆ ಕರುಣಿಸೋ. जय जय हनुमान जय गुरु जय जय हनुमान ಶ್ರೀರಾಮ ದರ್ಶನ ಭಾಗ್ಯ ಕರುಣಿಸೋ. जय जय हनुमान जय गुरु जय जय हनुमान ಬುದ್ಧಿರ್ಬಲ ಧೈರ್ಯಗಳ ಕರುಣಿಸೋ ನಿರ್ಭಯತ್ವ ಆರೋಗ್ಯ ಕರುಣಿಸೋ ವಾಕ್ಪಟುತ್ವ ಹರಿಸ್ಮರಣೆ ಕರುಣಿಸೋ. ಶ್ರೀರಾಮ ದರ್ಶನ ಭಾಗ್ಯ ಕರುಣಿಸೋ. जय जय हनुमान जय गुरु जय जय हनुमान जय जय हनुमान जय गुरु जय जय हनुमान पवन पुत्र हनुमान की जय. ಜೈ ಆಂಜನೇಯ ಬಲ ಭೀಮ ಭಕ್ತವರ ತುಳಿತ ಬಲಧಾಮ ಹನುಮಂತ ಯಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ. जय जय हनुमान जय गुरु जय जय हनुमान जय जय हनुमान जय गुरु जय जय हनुमान पवन पुत्र हनुमान की जय. जय श्री राम जय श्री राम ರಾಮ ಸ್ಮರಣೆ ಕೊಡು श्री राम जय राम जय जय राम ರಾಮ ಸೇವೆಯ ಕೊಡು श्री राम जय राम जय जय राम ರಾಮಾಯಣದ ಕಥೆಯೊಳು ಬಂದು ಕೂಡು. जय जय हनुमान जय गुरु जय जय हनुमान जय जय हनुमान जय गुरु जय जय हनुमान ರಾಮ ಸ್ಮರಣೆ ಕೊಡು श्री राम जय राम जय जय राम ರಾಮ ಸೇವೆಯ ಕೊಡು. श्री राम जय राम जय जय राम ರಾಮಾಯಣದ ಕಥೆಯೊಳು ಬಂದು ಕೂಡು. जय जय हनुमान जय गुरु जय जय हनुमान जय जय हनुमान जय गुरु जय जय हनुमान ದಾಸ ಕೇಶವನುತ ಮಾರುತಿ ಹನುಮ ಹನುಮಂತ ಗುಣವಂತ ಮಾರುತಿರಾಯ ಬಲವಂತ ದಾಸ ಕೇಶವನುತ ಮಾರುತಿ ಹನುಮ ದಾಸಾಗ್ರೇಸರ ಜೈ ಬಲ ಭೀಮ. जय जय हनुमान जय गुरु जय जय हनुमान जय जय हनुमान जय गुरु जय जय हनुमान पवन पुत्र हनुमान की जय. ಆಂಜನೇಯ ಜೈ. ಬಲ ಭೀಮ ಜೈ. ಭಕ್ತವರ ಅತುಳಿತ ಬಲಧಾಮ
ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಹನುಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಹನುಮಾನ್ ಆಂಜನೇಯ ಜೈ ಬಲ ಭೀಮ ಜೈ ಭಕ್ತವರ ಅದುಳಿತ ಬಲಧಾಮ ಜೈ ಹನುಮಂತ ಜೈ ಯಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಹನುಮಾನ್ 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 ಮುಕ್ಕೋಟಿ ದೇವಿರು ದೇವದಾನವೀರು ಕೊಂಡಾಡೊಂದುಲ್ಲೇರು ಶಿವನಿನ್ನ ಬೀಜುನ ಗಾಳಿಲ ರಾಪಿನ ಪಕ್ಕಿಲ ದುನಿ ತೊಂದುಂಡು ಪಂಚಾಕ್ಷರ ಹುಲ್ಯಗುಟ್ಟಿದಡಿ ಮೂಜಿ ಮೂಟಿಡೋರಿ ಭಸ್ಮ ಪೂಜೆಗೆ ಮುನಿಪುರ ತೆರತಾಮಿತ್ತ ಗಂಗೆ ನುತ್ತಿಡರೆ ಚಂದ್ರಿ ನಂದಿಯನ ಈಸರ ಮಣಿಮೈಲಿ ತೂವಲ್ ಮುದದಿ ಮುಕುಂದ ಸದನಕ ಬಂದ ದಧಿಯ ಮೀಸಲು ಬೆಣ್ಣೆ ತಿಂದ ನಿನ್ನ ಕಂದ ಆನಂದ ಗೋಪಿ ನಿನ್ನ ಮಗ ಜಾರ ಇವ ಚೋರ ಸುಕುಮಾರ ಗೋಪಿ ನಿನ್ನ ಮಗ ಜಾರ ಇವ ಚೋರ ಸುಕುಮಾರ ಗೋಪಿ ನಿನ್ನ ಮಗ ಜಾರ ಇವ ಚೋರ ಸುಕುಮಾರ ಮುದದಿ ಮುಕುಂದ ಸದನಕ ಬಂದ ಮುದದಿ ಮುಕುಂದ ಸದನಕ ಬಂದ ಗದಿಯ ಮೀಸಲು ಬೆಣ್ಣೆ ತಿಂದ ಗದಿಯ ಮೀಸಲು ಬೆಣ್ಣೆ ತಿಂದ ನಿನ್ನ ಕಂದ ಆನಂದ ಗೋಪಿ ನಿನ್ನ ಮಗ ಜಾರ ಇವ ಚೋರ ಸುಕುಮಾರ ಗೋಪಿ ನಿನ್ನ ಮಗ ಜಾರ ಇವ ಚೋರ ಸುಕುಮಾರ ಮಾರನ ಪಿತತ ಮನೆಯೋಳು ಕೊಕ್ಕ ಮಾರನ ಪಿತತ ಮನೆಯೋಳು ಕೊಕ್ಕ ಹಿಡಿಯ ಹೋದರೆ ಕೈಗೆ ಸಿಕ್ಕ ಹಿಡಿಯ ಹೋದರೆ ಕೈಗೆ ಸಿಕ್ಕ ನೋಡಿ ನಕ್ಕ ಭಾರಿ ಟಕ್ಕ ಗೋಪಿ ನಿನ್ನ ಮಗ ಜಾರ ಇವ ಚೋರ ಸುಕುಮಾರ ಗೋಪಿ ನಿನ್ನ ಮಗ ಜಾರ ಇವ ಚೋರ ಸುಕುಮಾರ
ಕಂಗೋರಿ ಜರದ ಕಂಗೋರಿ ಭರದಿಂದ ಸೀರೆಯ ಸೆಳೆದ ಭರದಿಂದ ಸೀರೆಯ ಸೆಳೆದ ಕರವ ಪಿಡಿದ ಮಾನ ಕಳೆದ ಗೋಪಿ ಕೇಳಿಲ್ಲ ಮಗ ಯಾರ ಇವ ಚೋರ ಸುಕುಮಾರ ಗೋಪಿ ಕೇಳಿಲ್ಲ ಮಗ ಯಾರ ಇವ ಚೋರ ಸುಕುಮಾರ ಬಹಳ ದಿನವಾಯ್ತು ಪೇಳುವುದ್ಯಾಂಗೆ ಬಹಳ ದಿನವಾಯ್ತು ಪೇಳುವುದ್ಯಾಂಗೆ ಗೋಪಾಲನ ಮನಸ್ಸೊಮ್ಮೆ ಹಾಂಗೆ ಗೋಪಾಲನ ಮನಸ್ಸೊಮ್ಮೆ ಹಾಂಗೆ ಒಮ್ಮೆ ಹಿಂಗೆ ಪೇಳುವುದ್ಯಾಂಗೆ ಗೋಪಿ ಕೇಳಿನ ಮಗ ಯಾರ ಇವ ಚೋರ ಸುಕುಮಾರ ಗೋಪಿ ಕೇಳಿನ ಮಗ ಯಾರ ಇವ ಚೋರ ಸುಕುಮಾರ ರಾಧೆಯ ಮನದ ಮೋದ ಮುಕುಂದ ರಾಧೆಯ ಮನದ ಮೋದ ಮುಕುಂದ ಶ್ರೀದ ವಿಠಲ ನಾಟ ಚಂದ ನಮ್ಮ ಶ್ರೀದ ವಿಠಲ ನಾಟ ಚಂದ ನಯನಾನಂದ ಆನಂದ ಗೋಪಿ ಕೇಳಿಲ್ಲ ಮಗ ಯಾರ ಇವ ಚೋರ ಸುಕುಮಾರ ಗೋಪಿ ಕೇಳಿಲ್ಲ ಮಗ ಯಾರ ಇವ ಚೋರ ಸುಕುಮಾರ 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 ದಯವಿಟ್ಟು ಇನ್ನೊಂದು ಚೆಂಡೆ ಒಟ್ಟಿಗೆ ಕುಣಿಲಿಕ್ಕಿದೆ. ದಯವಿಟ್ಟು ಚೆಂಡೆ ವಾದಕರು. ಇದಾದ ನಂತರ ಚೆಂಡೆ ವಾದನ ನಂತರ ಭೋಜನದ ವ್ಯವಸ್ಥೆ ಇದೆ. ಎಲ್ಲ ತಂಡದವರು ಆಗಮಿಸಿರುವ ಎಲ್ಲ ರಾಮಭಕ್ತರು ಭೋಜನದ ಸವಿಯನ್ನು ಸವಿದು ಹೋಗಬೇಕಾಗಿ ವಿನಂತಿ. ಚೆಂಡೆಗೆ ಕುಣಿಲಿಕ್ಕಿದೆ. ದಯವಿಟ್ಟು ಹೊರಗಿದ್ದ ಎಲ್ಲ ಪ್ರೇಕ್ಷಕರು ಒಳಗೆ ಬರ್ಬೋದು. ಒಳಗೆ ಬಂದು ಮಕ್ಕಳೊಟ್ಟಿಗೆ ಹೆಜ್ಜೆ ಹಾಕಿ ದಯವಿಟ್ಟು. ಹೊರಗಿರುವ ಪ್ರೇಕ್ಷಕರು ರಾಮಭಕ್ತರು ದಯವಿಟ್ಟು ಅಂಕಣದ ಒಳಗೆ ಬನ್ನಿ. ಎಲ್ಲರೊಟ್ಟಿಗೆ ಕುಣಿಯಿರಿ.
ಹಲೋ, ಜೈ ವಿಠಲ್ ಹರಿ ವಿಠಲ್. ಗಟ್ಟಿಯಾಗಿ ಹೇಳ್ಬೇಕು. ಎಲ್ಲ ಹೊರಗಿರುವ ಎಲ್ಲ ರಾಮ ಭಕ್ತರು ದಯವಿಟ್ಟು ಈ ರಾಮನ ಈ ಸ್ಮರಣೆಯಲ್ಲಿ ಎಲ್ಲರೂ ಭಾಗವಹಿಸಬೇಕು. ದಯವಿಟ್ಟು ಎಲ್ಲ ಶ್ರೀರಾಮ ಭಕ್ತರು ಶ್ರೀರಾಮನ ಈ ಪುಣ್ಯ ಸ್ಮರಣೆಯಲ್ಲಿ ಪಾಲ್ಗೊಂಡು ಶ್ರೀ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಯಾವುದೇ ನಾಚಿಕೆ ಬೇಡ. ನಾವು ಎಲ್ಲರೂ ರಾಮ ಭಕ್ತರು, ನಾವೆಲ್ಲರೂ ಆ ಶ್ರೀರಾಮಚಂದ್ರನ ಭಗವತ್ ಭಕ್ತರು. ಎಲ್ಲರೂ ದಯವಿಟ್ಟು ಎಲ್ಲ ಭಕ್ತರು ದಯವಿಟ್ಟು ಈ ರಾಮನ ಭಜನಾ ಸ್ಮರಣೆಯ ಒಳಭಾಗಕ್ಕೆ ಬಂದು ಶ್ರೀರಾಮ ಸ್ಮರಣೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ಎಲ್ಲ ಶ್ರೀರಾಮ ಭಕ್ತರಲ್ಲಿ ವಿನಂತಿಸಿಕೊಳ್ತಿದ್ದೇವೆ. ಈ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ನಮ್ಮೊಳಗೂಡಿ ಈ ಭಜನಾ ಸ್ಮರಣೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ಎಲ್ಲ ಪದಾಧಿಕಾರಿಗಳು ದಯವಿಟ್ಟು ಎಲ್ಲ ಸದಸ್ಯರು ಈ ಅಂಕಣದ ಒಳಭಾಗಕ್ಕೆ ಬಂದು ಶ್ರೀರಾಮನ ಸ್ಮರಣೆಯಲ್ಲಿ ಪಾಲ್ಗೊಂಡು ಪುನೀತರಾಗಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ನಿಮಗೂ ನಾವು ಈ ಭಜನೆ ಕಾರ್ಯಕ್ರಮದಲ್ಲಿ ನಿಮಗೂ ಪುಣ್ಯದ ಭಾವ ದೊರೆಯುತ್ತದೆ. ಎಲ್ಲರೂ ದಯವಿಟ್ಟು ಅಂಕಣದ ಒಳಭಾಗಕ್ಕೆ ಬಂದು ಶ್ರೀರಾಮನ ಸ್ಮರಣೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಚಿಕ್ಕ ಹೆಜ್ಜೆ ಹಾಕಿದ್ದಾರೆ, ಚಂಡೆಯವರು ವಾದಿಸ್ತಾರೆ. ಇಲ್ಲದೆ ತಮಗೆ ಸುಸ್ತಾಗಿದೆ ಅಂದರೆ ಇಲ್ಲಿಗೆ ಕೈದು ಮಾಡು. ಹೇಗೆ ಒಂದಾ ಬೇಕಾ? ಚಂಡೆಯವರು ಸಣ್ಣದೊಂದು ಹೆಜ್ಜೆ ಶ್ರೀನಾಥ್ ಹೊರಗಿದ್ದಿರುವ ಭಗವತ್ ಭಕ್ತರಿಗೆ ಇನ್ನೊಂದು ಅವಕಾಶ ಕೊಡ್ತಾ ಇದ್ದಾರೆ. ಯಾರು ನಾಚಿಕೆ ಪಡದೆ ದಯವಿಟ್ಟು ಒಳಗೆ ಬಂದು ಮತ್ತೆ ಪುನಃ ಶ್ರೀರಾಮನ ಸ್ಮರಣೆಯಲ್ಲಿ ಪಾಲ್ಗೊಳ್ಳಬಹುದು. ಜೈ 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 ವಿಠಲ ಪಾಂಡುರಂಗ ವಿಠಲ
ಆಗಮಿಸಿರುವ ಎಲ್ಲ ರಾಮ ಭಕ್ತರಿಗೂ ವಂದನೆಗಳು. ಯಶಸ್ವಿಯಾಗಿ ರಾಮ ನಾಮ ಜಪ ಭಜನೆ ಮೂಲಕ ನಾವು ನಡೆಸಿದ್ದೇವೆ. ದಯವಿಟ್ಟು ಊಟದ ವ್ಯವಸ್ಥೆ ಪ್ರಾರಂಭ ಆಗಿದೆ, ಅಲ್ಲಿಗೆ ಹೋಗ್ಬೋದು. ತಂಡದ ಎಲ್ಲ ಮುಖ್ಯಸ್ಥರು ದಯವಿಟ್ಟು ಇಲ್ಲಿಗೆ ಬರಬೇಕು. ಭಜನಾ ತಂಡದ ಎಲ್ಲ ಮುಖ್ಯಸ್ಥರು ವೇದಿಕೆ ಹತ್ರ ಬರಬೇಕು. ದಯವಿಟ್ಟು ಬರಬೇಕಾಗಿ ವಿನಂತಿ. ಈಶ್ವರ್ ನಗರ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಘಟನೆ, ಈಶ್ವರ್ ನಗರ, ಅರ್ಧನಾರೀಶ್ವರ ಭಜನಾ ಮಂಡಳಿ ಬಲ್ಲಾಡಿ ಮುದ್ರಾಡಿ ಹಾಗೂ ಮುದ್ರಾಡಿ ಗ್ರಾಮದ ಎಲ್ಲ ತಂಡದೊಟ್ಟಿಗೆ ಅಭೂತಪೂರ್ವವಾದ ಶ್ರೀರಾಮ ನಾಮ ಜಪ ನಾವು ಇವತ್ತು ಮಾಡಿದ್ದೇವೆ. ಈ ನಮ್ಮ ಕಾರ್ಯಕ್ರಮಕ್ಕೆ ಸಹಕರಿಸಿದ ಪ್ರಮುಖ ಸಹಕಾರ ವರ್ಗದವರು ದಯವಿಟ್ಟು ಅಂಕಣದ ಒಳಗೆ ಬರಬೇಕು. ಅವರು ಇಲ್ಲದಿದ್ದರೆ ಅವರ ಮನೆಯವರಾದರೂ ಬಂದು ನಮ್ಮ ಸ್ಮರಣಿಕೆಯನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ. ನಮ್ಮ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದವರು ಶ್ರೀಮತಿ ಪದ್ಮಾವತಿ ಶೆಟ್ಟಿಗಾರ್ ಮತ್ತು ಮನೆಯವರು, ಈಶ್ವರ್ ನಗರ ಮುದ್ರಾಡಿ, ಹರಿಪ್ರಸಾದ್ ಶೆಟ್ಟಿ, ಪದ್ಮಶ್ರೀ ಕನ್ಸ್ಟ್ರಕ್ಷನ್, ಅರ್ಕಲ್ಬೆಟ್ಟು ಮುದ್ರಾಡಿ, ಪೂರ್ಣಾಕರ್ ಎನ್ ಶೆಟ್ಟಿ, ಮೇಲ್ಮನೆ ಮುದ್ರಾಡಿ, ಶ್ರೀಧರ ಮಂಜೇಶ್ ಶೆಟ್ಟಿ, ಪುಷ್ಯರಾಗ ಮುದ್ರಾಡಿ, ಶ್ರೀಮತಿ ಮಲ್ಲಿಕಾ ದಿವಾಕರ್ ಕಿಣಿ ಮುದ್ರಾಡಿ, ಶ್ರೀಮತಿ ಮಂಜೇಶ್ ಶೆಟ್ಟಿ ಮತ್ತು ಮನೆಯವರು, ಭೂಮಶ್ರೀ ಭೀಮಾನಗರ, ಮಂಜುನಾಥ್ ಹೆಗಡೆ DPM ಮಾಜಿ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಮುದ್ರಾಡಿ, ಶಶಿಧರ್ ಹೆಬ್ಬಾರ್ ಕಾಪೊಳ್ಳಿ ಬ್ಯಾಂಗ್ಳೂರು, ಚಂದ್ರಶೇಖರ್ VDM ವನದುರ್ಗ ಮೋಟಾರ್ಸ್ ಅಲ್ಬಾಡಿ, ಉಮಾವತಿ ಹೆಗಡೆ ಮತ್ತು ಮನೆಯವರು ಹಿಂಡುಗುಡ್ಡೆ, ಶ್ರೀ ಲಕ್ಷ್ಮೀನಾರಾಯಣ ನಾಯ್ಕ್ ರೈತ ಸೇವಾ ಸಂಘ ಕನ್ಯಾನ, ಉದಯ ಹೆಗಡೆ ಮತ್ತು ಸೋದರರು ಕೊಳಂಬೆ, ರತ್ನಾಕರ ಜಗದಂಬ ಶೆಟ್ಟಿ ಶ್ರೀಹರ್ಷ ಉಡುಪಿ, ಗುರುಪ್ರಸಾದ್ ಸುಬ್ಬನ್ಕಟ್ಟೆ ಬ್ಯಾಂಗ್ಳೂರು, ಜಯಕರ್ ಶೆಟ್ಟಿ ತೋಟದ ಮನೆ, ಪುಷ್ಪಲಂಕಾರ, ಅರ್ಧನಾರೀಶ್ವರ ಪುರುಷ ಮತ್ತು ಮಹಿಳಾ ಭಜನಾ ಮಂಡಳಿ, ಪಾನಕ ವ್ಯವಸ್ಥೆ ಶ್ರೀಮತಿ ಇಂದ್ರ ಪೂಜಾರಿ ಮತ್ತು ಮನೆಯವರು ತೆಂಕೊಡ್ಬಿಟ್ಟು. ಪ್ರತಿ ತಂಡಕ್ಕೆ ತಂಡದ ಮುಖ್ಯಸ್ಥರು ದಯವಿಟ್ಟು ನಿಲ್ಲಬೇಕು. ಪ್ರತಿ ತಂಡಕ್ಕೂ ಶ್ರೀ ಪ್ರಸನ್ನ ಶೆಟ್ಟಿ ಮಾಬ್ಲಾಡಿ ಬಲ್ಲಾಡಿ ಇವರು ತಮ್ಮ ಒಂದೊಂದು ತಂಬೂರಿಯನ್ನು ಕೊಡುಗೆಯಾಗಿ ನೀಡಿದ್ದಾರೆ. ದಯವಿಟ್ಟು ತಂಡದ ಮುಖ್ಯಸ್ಥರು ಹಾಗೂ ಪ್ರಮುಖ ಸಹಕಾರ ವರ್ಗ ಮಾಡಿದ ಎಲ್ಲ ಶ್ರೀರಾಮ ದಾನಿಗಳು, ಮಕ್ಕಳ ಭಜನಾ ಮಂಡಳಿ ಮುದ್ರಾಡಿಯ ಮುಖ್ಯಸ್ಥರು ಬಂದು ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಎಲ್ಲ ಮನೆಯವರಾದು ದಯವಿಟ್ಟು ಒಳಗೆ ಬರಬೇಕಾಗಿ ವಿನಂತಿ. ಪ್ರಮುಖ ಸಹಕಾರ ವರ್ಗ ಮಾಡಿದ ಎಲ್ಲ ದಾನಿಗಳು ಅಥವಾ ಅವರ ಮನೆಯವರಿದ್ದರೆ ದಯವಿಟ್ಟು ಒಳಗೆ ಬಂದು ತಮ್ಮ ಕಿರು ಕಾಣಿಕೆಯನ್ನು ತಗೊಳ್ಳಬೇಕಾಗಿ ವಿನಂತಿಸಿಕೊಳ್ತೇವೆ. ಚತುರ್ಮುಖ ಬ್ರಹ್ಮ ಭಜನಾ ಮಂಡಳಿ ಅಡ್ಕ ಇವರು ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಪ್ರತಿ ತಂಡಕ್ಕೂ ತಂಬೂರಿಯನ್ನು ನೀಡಿರುವವರು ಶ್ರೀರಾಮ ಭಜನಾ ಮಂಡಳಿ ಮುದ್ರಾಡಿ ಶ್ರೀಯುತ ಅದೇ ರೀತಿ ಪ್ರಸನ್ನ ಶೆಟ್ಟಿ ಮಾಬ್ಲಾಡಿ ಬಲ್ಲಾಡಿ ಅಡ್ಕ ಭಜನಾ ಮಂಡಳಿಯ ಸದಸ್ಯರು. ಚತುರ್ಮುಖ ಭಜನಾ ಮಂಡಳಿ ಅಡ್ಕ ಮುದ್ರಾಡಿ. ನಮ್ಮ ಈ ಕಾರ್ಯಕ್ರಮ ಯಶಸ್ವಿಗೆ ನಮ್ಮೊಡನೆ ಕೈ ಜೋಡಿಸಿರುವರು ಧರ್ಮಶ್ರೀ ಭಜನಾ ಮಂಡಳಿ ಕೊಂಕಣರ ಬಿಟ್ಟು ಮಹಿಳಾ ಭಜನಾ ಮಂಡಳಿ. ಕ್ಲಬ್ದ ಸಮಯಕ್ಕೆ ಆಗಮಿಸಿರುವ ಎಲ್ಲ ತಂಡದ ಸದಸ್ಯರಿಗೂ ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದ ಹೇಳ್ತಾ ಇದ್ದೇನೆ. ಅದೇ ರೀತಿ ಸರಿಯಾದ ಸಮಯಕ್ಕೆ ಆಗಮಿಸಿರುವ ಕೊಂಕಣರ ಬಿಟ್ಟು ಪುರುಷರ ಭಜನಾ ಮಂಡಳಿಯವರು ಮುಖ್ಯ ಅರ್ಚಕರಾದ ಶ್ರೀಯುತ ಕಾರ್ತಿಕ್ ಭಟ್ ಹಾಗೂ ಭಜನೆ ಪ್ರಾರಂಭ ಮಾಡುವವರೇ ನಮ್ಮೊಡನೆ ಕ್ಲಬ್ದ ಸಮಯಕ್ಕೆ ಹಾಜರಾದ ಸೂರಿಮಣ್ಣು ಸದಾಶಿವ ಭಟ್ ಮತ್ತು ಅವರ ಪುತ್ರ ಧರ್ಮಶ್ರೀ ಭಜನಾ ಮಂಡಳಿ ಕಬ್ಬಿನಾಳೆ ಕೊಂಕಣ ಧನ್ಯವಾದ ಹೇಳ್ತಾ ಇದ್ದೇವೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಸಹಕರಿಸಿರುವ ಗ್ರಾಮ ಪಂಚಾಯತ್ ಮುದ್ರಾಡಿ, ಆರಕ್ಷಕ ಅದೇ ರೀತಿ ಶ್ರೀರಾಮ ಭಜನಾ ಮಹಿಳಾ ಭಜನಾ ಮಂಡಳಿ ಮುದ್ರಾಡಿ ಇವರಿಗೂ ನಮ್ಮ ಈಶ್ವರ್ ನಗರ ಹಾಗೂ ನಮ್ಮ ಪ್ರಾಯೋಜಕರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮೊಡನೆ ಸಹಕರಿಸಿರುವ ಅರ್ಚಕರಾದ ಕಾರ್ತಿಕ್ ಭಟ್ ಇವರಿಗೂ ಧನ್ಯವಾದಗಳು. ಅದೇ ರೀತಿ ಮಾರಿಕಾಂಬ ಭಜನಾ ಮಂಡಳಿ ಉಪ್ಪಳ, ಶ್ರೀ ಮಾರಿಕಾಂಬ ಭಜನಾ ಮಂಡಳಿ ಉಪ್ಪಳ ನಮ್ಮ ಈ ಕಾರ್ಯಕ್ರಮಕ್ಕೆ ತಮ್ಮ ಪೂರ್ತಿ ಸಹಕಾರ ನೀಡಿರುವ ಅರ್ಧನಾರೀಶ್ವರ ಬ್ರಹ್ಮ ಬೈದರ್ಕಳ ಗರಡಿಯ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಹಾಗೂ ಸದಸ್ಯರಿಗೂ, ಮಹಾಲಿಂಗೇಶ್ವರ ದೇವಸ್ಥಾನ ಬೆಳಗುಂಡಿಯ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಿಗೂ ಹಾಗೂ ಸದಸ್ಯರಿಗೂ, ಅರ್ಧನಾರೀಶ್ವರ ಮಹಿಳಾ ಭಜನಾ ಮಂಡಳಿ ಸದಸ್ಯರು. ನಮ್ಮ ಈ ಕಾರ್ಯಕ್ರಮದ ಯಶಸ್ವಿಗೆ ನಮ್ಮೊಡನೆ ಕೈ ಜೋಡಿಸಿರುವ ಹೆಬ್ರಿ ಗೋಶಾಲೆಯ ಪದ್ಮನಾಭಾಚಾರ್ಯ ಇವರ ಚರಣಕಮಲಕ್ಕೆ ಧನ್ಯವಾದ ಹೇಳ್ತಾ ಇದ್ದೇನೆ.
ನಮ್ಮೊಡನೆ ಪೂರ್ತಿ ಅವರ ಕಾರ್ಯಕ್ರಮ ಇದ್ದರು. ಸೂರ್ಯಮಣ್ಣಿನ ಕಾರ್ಯಕ್ರಮ ಶ್ರೀ ಇದ್ರು. ಅರ್ಧನಾರೀಶ್ವರ ಭಜನಾ ಮಂಡಳಿ, ಪುರುಷರ ಭಜನಾ ಮಂಡಳಿ, ಬಲ್ಲಾಡಿ ಕಾರ್ಯಕ್ರಮ ಇದ್ದರು. ಆ ಕಾರ್ಯಕ್ರಮವನ್ನು ಬದಿಗಿಟ್ಟು ನಮ್ಮೊಡನೆ ಸಹಕರಿಸಿ ಇಡೀ ಭಜನೆಗೆ ಮೆರವಣಿಗೆ ಮುಖ್ಯರಾಗಿ ಪ್ರಾರಂಭ ಮಾಡಿ ಭಜನೆಯ ಯಶಸ್ವಿಗೆ ಸಹಕರಿಸಿರುವ ಸೂರಿಮಣ್ಣು ಶ್ರೀ ಸದಾಶಿವ ಉಪಾಧ್ಯಾಯ ಹಾಗೂ ಅವರ ಪುತ್ರರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಈ ಕಾರ್ಯಕ್ರಮಕ್ಕೆ ಕೊಡುಗೆ ದಾನಿಗಳಾದ ಅಭಯಹಸ್ತೆ, ಆದಿಶಕ್ತಿ ದೇವಸ್ಥಾನ, ನಾಟಕದೂರು, ಮುದ್ರಾಡಿ ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಈ ಕಾರ್ಯಕ್ರಮಕ್ಕೆ ನೀರಿನ ವ್ಯವಸ್ಥೆ ಮಾಡಿರುವ ಶ್ರೀಮತಿ ವನಿತಾ ಮನೆಯವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ರಾಮನ ವಿಗ್ರಹ ತಯಾರು ಮಾಡುವಲ್ಲಿ ನಮ್ಮಲ್ಲಿ ಸಹಕರಿಸಿದ ಗಣೇಶ ಆದಿಶಕ್ತಿ ಭಜನಾ ಮಂಡಳಿ, ಮುದ್ರಾಡಿ, ನಾಟಕದೂರು ಗಣೇಶ್ ಆಚಾರ್ಯ ಇವರಿಗೂ ಆಗಮಿಸಿರುವ 10 ತಂಡಕ್ಕೂ ಹಾಗೂ ನಮ್ಮ ಈ ಎಲ್ಲ ಕಾರ್ಯಕ್ರಮಕ್ಕೂ ಸಹಕರಿಸುವ ಸಮೃದ್ಧಿ ಪ್ರಿಂಟರ್ಸ್ ಮುದ್ರಾಡಿ ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಪ್ರಾಯೋಜಕರಲ್ಲೂ ದಯವಿಟ್ಟು ಮನೆಯವರು ಯಾರಾದರೂ ಇದ್ದರೆ, ನಮಗೆ ಪ್ರಮುಖ ಸಹಕಾರದ ಮನೆಯವರಿದ್ದರೆ ದಯವಿಟ್ಟು ಬಂದು ನಮ್ಮ ಸ್ಮರಣಕ್ಕೆ ತೆಗೆದುಕೊಳ್ಬೇಕಾಗಿ ವಿನಂತಿ ಕೇಳಿಕೊಳ್ಳುತ್ತೇನೆ. ಪದ್ಮಾವತಿ ಶೆಟ್ಟಿಗಾರ ಮನೆಯವರು, ಪೂರ್ಣಾಕರ ಎನ್ ಶೆಟ್ಟಿ, ಶ್ರೀಧರ ಮಂಜೇಶ್ ಶೆಟ್ಟಿ, ಪುಷ್ಯರಾಗ, ರಜತ್ ಶೆಟ್ಟಿ ದಯವಿಟ್ಟು ವೇದಿಕೆ ಬರಬೇಕು. ಮಂಜೇಶ್ ಶೆಟ್ಟಿ ಮನೆಯವರು, ನವೀನ್, ಸುಷ್ಮಾ ಶೆಟ್ಟಿ ಬಕ್ರೆ ದಯವಿಟ್ಟು ಒಳಗೆ ಬರಬೇಕು. ಮಂಜುನಾಥ್ ಹೆಗಡೆ DPM, ಉಮಾವತಿ ಹೆಗಡೆ ಮನೆಯವರು, ಉದಯ ಹೆಗಡೆ ಮತ್ತು ಸಹೋದರರು ಇದ್ದರೆ ದಯವಿಟ್ಟು ಒಳಗೆ ಬಂದು ನಮ್ಮ ಸ್ಮರಣಕ್ಕೆ ಪಡೆದುಕೊಳ್ಬೇಕು. ಹಾಗೂ ತಂಬೂರಿ ನೀಡಿರುವ ಪ್ರಸನ್ನ ಶೆಟ್ಟಿ ಮನೆಯವರು ಇದ್ದರೆ ದಯವಿಟ್ಟು ಒಳಗೆ ಬಂದು ಸಹಕರಿಸಬೇಕಾಗಿ ವಿನಂತಿ. ಅವರದ್ದೆಷ್ಟು ಕೇಳಿ. ನೀವೇ ರಿಕ್ವೆಸ್ಟ್ ಮಾಡ್ತೀರಾ? ಅಲ್ಲ ಮಾಡಿ, ಅಲ್ಲ ನಿನ್ನ ಮಗಲ್ಲಿ ರವಿ ಇಲ್ಲ. ಭಕ್ತಾದಿಗಳಲ್ಲಿ ವಿನಂತಿ, ನಾಡ್ದು 30ನೇ ತಾರೀಕಿನಿಂದ 6ನೇ ತಾರೀಕುವರೆಗೆ ನಮ್ಮ ಸಮೀಪದ ಸೂರಿಮಣ್ಣು ಮಠದಲ್ಲಿ 7 ದಿನಗಳ ಅಹೋರಾತ್ರಿ ಭಜನಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಆ ಕಾರ್ಯಕ್ರಮಕ್ಕೆ ತಮ್ಮನ್ನು ಅಲ್ಲಿಯ ಸೂರಿಮಣ್ಣಿನ ಅರ್ಚಕರು ತಮ್ಮನ್ನೆಲ್ಲ ಈಗ ಸ್ವಾಗತಿಸಲಿಕ್ಕಿದ್ದಾರೆ. ಭಕ್ತಾಭಿಮಾನಿಗಳಲ್ಲಿ ವಿನಂತಿ ಇದೆ. ಹರೀಶ್ 30ರಿಂದ ಹರೀಶ್ ಶೆಟ್ಟಿ 6ರವರೆಗೆ ದಯವಿಟ್ಟು ಪ್ರಸಾದವನ್ನು ಸಪ್ತಾಹ 7 ದಿನ ಅಹೋರಾತ್ರಿ ಭಜನೆ ಸೂರಿಮಣ್ಣು ಮಠದಲ್ಲಿ ನಡೀಲಿಕ್ಕಿದೆ. ತಾವೆಲ್ಲರೂ ಪ್ರೀತಿಯಿಂದ ಬಂದು ಶ್ರೀದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ಅಪೇಕ್ಷಿಸ್ತಾ ಇದ್ದೇವೆ. 28ನೇ ತಾರೀಕು ಇದರ ಉದ್ದೇಶವಾಗಿ ಹೊರೆಕಾಣಿಕೆ ಕಾರ್ಯಕ್ರಮ ನಡೀಲಿಕ್ಕಿದೆ. 30ರಿಂದ ಉದಯಕ್ಕೆ ಪ್ರಾರಂಭಿಸಿ 6ನೇ ತಾರೀಕು ಉದಯದವರೆಗೆ ಈ ಭಜನಾ ಕಾರ್ಯಕ್ರಮಗಳು ಅಹೋರಾತ್ರಿ ನಡೀಲಿಕ್ಕಿದೆ. ಪ್ರತಿ ದಿವಸವೂ ಮಧ್ಯಾಹ್ನ ಮತ್ತು ರಾತ್ರಿ ಅನ್ನದಾನ ನಡೀಲಿಕ್ಕಿದೆ. ತಾವೆಲ್ಲರೂ ಪ್ರೀತಿಯಿಂದ ಶ್ರೀದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ಈ ಮೂಲಕ ಅಪೇಕ್ಷಿಸ್ತಾ ಇದ್ದೇವೆ. ನಮಸ್ತೆ. ಒಂದು ಪ್ರಕಟಣೆ ಇದೆ. ಶ್ರೀರಾಮ ಭಜನಾ ಮಂಡಳಿ ಮುದ್ರಾಡಿ ಉಪ್ಪಳ ಇವರ ವಾರ್ಷಿಕ ಮಂಗಲೋತ್ಸವ ಇದೇ ಬರುವ ಫೆಬ್ರವರಿ 5 ಬೆಳಗ್ಗೆ 6ರಿಂದ 6ನೇ ತಾರೀಕು ಬೆಳಗಿನವರೆಗೆ ಭಜನಾ ಕಾರ್ಯಕ್ರಮ ನಡೆಯಲಿದೆ. ಎಲ್ಲ ಭಗವದ್ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ 51ನೇ ವರ್ಷದ
ಭಜನಾ ಮಂಗಲೋತ್ಸವ. ಎಲ್ಲ ಭಕ್ತರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿಸಿಕೊಳ್ತಿದ್ದಾರೆ. ಹಲೋ ಚಂಡೆ ಬರಡು ಚಂಡೆ ಅವರು ಸ್ವಸ್ತಿಕ್ ಚಂಡೆ ಬಳಗ ಉತ್ತಮ ರೀತಿಯಲ್ಲಿ ಚಂಡನಾದದೊಂದಿಗೆ ಸಹಕರಿಸಿದ ಇವರು ದಯವಿಟ್ಟು ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ಬಲ್ಲಾಡಿ ಶ್ರೀ ವಿಠಲದೇವರ ವಿಠಲ ಮಠದ ವರ್ಧಂತಿ ಉತ್ಸವ ಇದೇ ಬರುವ ಫೆಬ್ರವರಿ 7ನೇ ತಾರೀಕಿನಲ್ಲಿ ನಡೆಯಲಿದೆ. ಭಗವದ್ಭಕ್ತರನ್ನು ಆದರಣೀಯವಾಗಿ ಆಮಂತ್ರಿಸುತ್ತಿರುತ್ತಾರೆ. ದಯವಿಟ್ಟು ಎಲ್ಲ ಭಗವದ್ಭಕ್ತರು ಇದೇ ಸಮೀಪದ ವಿಠಲ ಮಠ ಬಲ್ಲಾಡಿ ಅಡ್ಕದ ತುಂಡುಗುಡ್ಡೆ ಶಾಲೆಯ ಬಳಿ ಇರುವ ವಿಠಲ ಮಠ ದೇವಸ್ಥಾನಕ್ಕೆ ಎಲ್ಲರೂ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಿದ್ದಾರೆ. ಫೆಬ್ರವರಿ 7. ಪ್ರಮುಖ ಸಹಕಾರ ವರ್ಗವಾದ ಉದಯ ಹೆಗಡೆ ಮತ್ತು ಸಹೋದರರ ಪರವಾಗಿ ಅವರ ಸಹೋದರ ಗುರುಪ್ರಸಾದ್ ಹೆಗಡೆಯವರು ದಯವಿಟ್ಟು ಒಳಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಶ್ರೀಧರ ಮಂಜೇಶ್ ಶೆಟ್ಟಿ ಪುಷ್ಯರಾಗ ಪರವಾಗಿ ರಜತ್ ಅವರು ದಯವಿಟ್ಟು ಒಳಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮಂಜುನಾಥ್ ಹೆಗಡೆ DPM ಮಾಜಿ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಮುದ್ರಾಡಿ. ರಾಮನ ಮಂಟಪ ತಯಾರು ಮಾಡಿರುವ ಗಣೇಶ್ ಆಚಾರ್ಯ ಬಲ್ಲಾಡಿ ಇವರು ಸ್ವೀಕಾರ ಮಾಡಿದ್ದಾರೆ. ಉಮಾವತಿ ಹೆಗಡೆ ಮತ್ತು ಮನೆಯವರು ಇದ್ದರೆ ದಯವಿಟ್ಟು ವೇದಿಕೆ ಒಳಗೆ ಬರಬೇಕು. ಲಕ್ಷ್ಮೀನಾರಾಯಣ್ ನಾಯ್ಕ್, ಮಾರ್ಗದರ್ಶಕರು, ನಮ್ಮ ಈ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿರುವ ಸೂರ್ಯಮಣ್ಣ ಮಠದ ಶ್ರೀ ಸದಾಶಿವೋಪಾಧ್ಯಾಯ ಮತ್ತು ಅವರ ಪುತ್ರ ದಯವಿಟ್ಟು ಬಂದು ನಮ್ಮ ಕಿರು ಕಾಣಿಕೆಗೂ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತೇವೆ. ಪುಷ್ಪಾಲಂಕಾರ ನಮ್ಮ ಈ ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಅನೇಕ ಜನ ಸಹಾಯ ನೀಡಿದಿರಿ. ಶ್ರಮದಾನದ ಮೂಲಕ ಅಂಗಣದ ತಯಾರಿ, ರಂಗೋಲಿ ಬಿಡಿಸುವಲ್ಲಿ, ಸಗಣಿ ಗುಡಿಸುವಲ್ಲಿ ಅಥವಾ ಇನ್ನಿತರ ಎಲ್ಲ ಕಾರ್ಯಕ್ರಮದಲ್ಲಿ ಈಶ್ವರನಗರದ ಎಲ್ಲ ಬಂಧುಗಳು ಸಹಕರಿಸಿದ್ದೀರಿ. ತಮಗೆಲ್ಲ ಹೃತ್ಪೂರ್ವಕವಾದ ಒಂಚೂರು ಅರ್ಚಕರಾಗಿ ತಮ್ಮೊಡನೆ ಸಹಕರಿಸಿರುವ ಶ್ರೀಯುತ ಕಾರ್ತಿಕ್ ಭಟ್ ಅರ್ಚಕರು, ಗಣಪತಿ ದೇವಸ್ಥಾನ ಮುದ್ರಾಡಿ ಇವರಿಗೆ ನಮ್ಮ ಕಿರುಕಾಣಿಕೆಯನ್ನು ಸದಾಶಿವೋಪಾಧ್ಯಾಯ ಇವರು ನೀಡ್ತಾ ಇದ್ದಾರೆ. ಮಾನಕ ವ್ಯವಸ್ಥೆ ಮಾಡಿರುವ ಶ್ರೀಮತಿ ಇಂದಿರಾ ಪೂಜಾರಿ ಮತ್ತು ಮನೆಯವರ ಪರವಾಗಿ ಪ್ರವೀಣ್ ಅವರು ಪ್ರಸಾದ ಸ್ವೀಕರಿಸ್ತಾ ಇದ್ದಾರೆ. ಪ್ರಮುಖ ಸಹಕಾರ ವರ್ಗದವರು ಅಥವಾ ಅವರ ಮನೆಯವರು ಇದ್ದರೆ ತಮ್ಮ ಸ್ಮರಣಿಕೆ ಮತ್ತು ಕಿರುಕಾಣಿಕೆಯನ್ನು ತೆಗೆದುಕೊಳ್ಳಬೇಕಾಗಿ ನಮ್ರ ವಿನಂತಿ. ಶ್ರೀಧರ್ ಶೆಟ್ಟಿ ಪುಷ್ಯರಾಗ ಮುದ್ರಾಡಿ ಇವರ ಪರವಾಗಿ ರಜತ್ ಶೆಟ್ಟಿ, ಉದಯ ಹೆಗಡೆ ಮತ್ತು ಸಹೋದರರು ಕೊಳಂಬೆ ಪರವಾಗಿ ಗುರುಪ್ರಸಾದ್ ಹೆಗಡೆ ದಯವಿಟ್ಟು ಸ್ಮರಣಿಕೆಯನ್ನು ಪಡೆದುಕೊಳ್ಳಬೇಕು.
ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರಮುಖ ಸಹಕಾರ ನೀಡಿರುವ ಶ್ರೀ ಉದಯ ಹೆಗಡೆ ಮತ್ತು ಸಹೋದರರು ಕೊಳಂಬೆ ಮುದ್ರಾಡಿ ಇವರ ಪರವಾಗಿ ಇವರ ಸಹೋದರ ಗುರುಪ್ರಸಾದ್ ಹೆಗಡೆಯವರು ಪ್ರಸಾದ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತೇವೆ. ನಮ್ಮ ಈ ಕಾರ್ಯಕ್ರಮದ ಯಶಸ್ವಿಗೆ ಪ್ರವೀಣ್ ಪೂಜಾರಿ ಬೆಂಡುಗುಡ್ಡೆ ಇವರು ಸಂಪೂರ್ಣ ಸಹಕಾರ ನೀಡಿದ್ದಾರೆ. ದಯವಿಟ್ಟು ಪ್ರವೀಣ್ ಪೂಜಾರಿ ಬೆಂಡುಗುಡ್ಡೆ ಇವರು ಒಳ ಬಂದು ಪ್ರಸಾದ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತೇವೆ. ಪ್ರವೀಣ್ ಪೂಜಾರಿ ಬೆಂಡುಗುಡ್ಡೆ ಭಾರಿ ಒಂದು ಒಳ್ಳೆ ರೀತಿಯ ಕಾರ್ಯಕ್ರಮ ಹಾಗೂ ಸಮಯದ ಪ್ರಜ್ಞೆ ನಮ್ಮಲ್ಲಿ ಮೂಡಿರುವುದು ತುಂಬ ಸಂತೋಷ. ಎಲ್ಲ ತಂಡಗಳು ಹಾಗೂ ಅರ್ಚಕರು, ಭಜನೆ ಪ್ರಾರಂಭ ಮಾಡುವವರು ಎಲ್ಲ ಸರಿಯಾದ ಸಮಯಕ್ಕೆ ಹಾಜರಾಗಿರುವ ಕಾರ್ಯಕ್ರಮ ಇದಾಗಿದೆ. ಈ ಕಾರ್ಯಕ್ರಮ ಮುದ್ರಾಡಿಯಲ್ಲಿ ಪ್ರಥಮ. ಯಾಕಂದರೆ ಸರಿಯಾದ ಸಮಯಕ್ಕೆ ಕಾರ್ಯಕ್ರಮ ಪ್ರಾರಂಭ ಮಾಡುವಲ್ಲಿ ತಾವೆಲ್ಲ ಕೈಜೋಡಿಸಿದ್ದೀರಿ. ವಾರದ ಮಧ್ಯದ ದಿನ, ಆದಿತ್ಯವಾರ ಅಲ್ಲ, ಆದರೂ ತಮ್ಮ ಇದನ್ನೆಲ್ಲ ಬಿಟ್ಟು ಸರಿಯಾದ ಸಮಯಕ್ಕೆ ಕಾರ್ಯಕ್ರಮ ಪ್ರಾರಂಭ ಮಾಡಲು ಅನುವು ಮಾಡಿಕೊಟ್ಟ ಎಲ್ಲ ತಂಡ ಅರ್ಚಕರಿಗೂ ಹಾಗೂ ಸೂರ್ಯಮಂಡ ಮಠದವರಿಗೂ ಹಾಗೂ ಇಲ್ಲಿಯ ವ್ಯವಸ್ಥಾಪಕರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ದಯವಿಟ್ಟು ಎಲ್ಲರೂ ಭೋಜನದ ವ್ಯವಸ್ಥೆಯನ್ನು ಸ್ವೀಕರಿಸಿ ಹೋಗಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಅಡಿಪಾಯ ಹಾಕಿ ಸೂಚನೆ ನೀಡಿ ಪ್ರೋತ್ಸಾಹಿಸಿದವರು ಶ್ರೀಮತಿ ಪದ್ಮಾವತಿ ಶೆಟ್ಟಿಗಾರ ಮತ್ತು ಮನೆಯವರು, ಈಶ್ವರ್ ನಗರ. ಅವರು ಭೋಜನದ ವ್ಯವಸ್ಥೆಯನ್ನು ಸಹ ಮಾಡಿರುತ್ತಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದ. ಶ್ರೀರಾಮನ ವಿಗ್ರಹ ಈಶ್ವರ್ ನಗರ ತಂಡದಿಂದಿದೆ. ಸೆಲ್ಫಿ ತೆಗೆಯುವವರು ದಯವಿಟ್ಟು ಅಲ್ಲಿ ತೆಗೆಯಬಹುದು. ನಮ್ಮ ಈ ಕಾರ್ಯಕ್ರಮವನ್ನು ನೇರ ಪ್ರಸಾರ ಮಾಡಿರುವ ಶ್ರೀಯುತ ಸುನಿಲ್ ಮತ್ತು ತುಳುನಾಡು ವಾರ್ತೆ ಇದಕ್ಕೆ ಪ್ರಚಾರ ನೀಡಿ ನಮ್ಮೊಡನೆ ಸಹಕರಿಸುವರು. ದಯವಿಟ್ಟು ತಮ್ಮ ಕಿರು ಕಾಣಿಕೆಯನ್ನು ತೆಗೆದುಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇದೇ ಬರುವ 25ನೇ ಆದಿತ್ಯವಾರ ಶೆಟ್ಟಿಗಾರ್ ಸಮಾಜ ಸೇವಾ ಸಂಘ ಮುದ್ರಾಡಿ ಇದರ ದಶಮಾನೋತ್ಸವದ ಸಂಭ್ರಮದ ಪ್ರಯುಕ್ತ ಇದೇ ಬರುವ ಭಾನುವಾರ ಮುದ್ರಾಡಿಯ ನೂತನ ರಂಗಮಂದಿರದಲ್ಲಿ ಸ್ಥಳೀಯ ಹವ್ಯಾಸಿ ಕಲಾವಿದರಿಂದ ಪಿರಬನ್ನಗ ಎಂಬ ತುಳು ಹಾಸ್ಯಮಯ ಸಾಂಸಾರಿಕ ನಾಟಕ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ಕಲಾಭಿಮಾನಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಪ್ರೋತ್ಸಾಹಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ಅದೇ ರೀತಿ 24ನೇ ಶನಿವಾರದಂದು ಮುದ್ರಾಡಿ ನೂತನ ರಂಗಮಂದಿರದಲ್ಲಿ ಯಕ್ಷಗಾನ 2 ಮೇಳಗಳ ಕೂಡಾಟ ನಡೆಯಲಿದೆ. DPM ಮುದ್ರಾಡಿ ಮತ್ತು ಕುಟುಂಬಸ್ಥರಿಂದ ದಯವಿಟ್ಟು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ಇದೇ ಬರುವ 24 ಹಾಗೂ 25ನೇ ತಾರೀಕಿನಲ್ಲಿ ಒಂದೇ ರಂಗಮಂದಿರದಲ್ಲಿ ಮುಂಚಿನ ದಿನ ಯಕ್ಷಗಾನ ಬಯಲಾಟ, ಮಾರನೇ ದಿನ ತುಳು ಹಾಸ್ಯಮಯ ನಾಟಕ ಪಿರಬನ್ನಗ. ಬ್ರಹ್ಮಲಿಂಗೇಶ್ವರ ದಶಾವತಾರ ಯಕ್ಷಗಾನ ಮಂಡಳಿ ಶ್ರೀ ಕ್ಷೇತ್ರ ಮಾರಣಕಟ್ಟೆ ಹಾಗೂ ಶ್ರೀ ಮಹಿಷಮರ್ದಿನಿ ದಶಾವತಾರ ಯಕ್ಷಗಾನ ಮಂಡಳಿ ಶ್ರೀ ಕ್ಷೇತ್ರ ನೀಲಾರ ಇವರಿಂದ ದಿನಾಂಕ 24/1/2026 ಶನಿವಾರದಂದು ರಾತ್ರಿ ಗಂಟೆ 7:30ರಿಂದ 1:30ರವರೆಗೆ ಮುದ್ರಾಡಿ ಸರಕಾರಿ ಶಾಲಾ ಮೈದಾನದಲ್ಲಿ ಹರಕೆಯ ಕೂಡಾಟವಾಗಿ ನೂತನ ಪ್ರಸಂಗವನ್ನು ಆಡಿ ತೋರಿಸಲಿದ್ದಾರೆ. ತಮ್ಮೆಲ್ಲರನ್ನು ಆತ್ಮೀಯವಾಗಿ ಆಮಂತ್ರಿಸುವ ಶ್ರೀಮತಿ ಸತೀಶ್ ಚಂದ್ರ ಹೆಗ್ಡೆ ಸಹೋದರರು ಸಹೋದರಿಯರು ಮುದ್ರಾಡಿ, ಶ್ರೀಮತಿ ಚಂದ್ರಶೇಖರ ಹೆಗ್ಡೆ ಮನೆಯವರು ಹಾಗೂ ಕುಟುಂಬಸ್ಥರು ಮುದ್ರಾಡಿ. ಇದೇ ಬರುವ 24ನೇ ತಾರೀಕಿನಂದು. ಅದೇ ರೀತಿ ನಮ್ಮೊಂದಿಗೆ ಲೈಟಿಂಗ್ ಹಾಗೂ ಸೌಂಡ್ಸ್ನ ವ್ಯವಸ್ಥೆಯಲ್ಲಿ ಸಹಕರಿಸಿದಂಥ